ഹായ് തുഷാന്ത് ఎంచొల్లారు వనసాండే చాపయ్యార టుగెదర్ ఉండ ఇచ్చి ఎన్నట్టు ಒಂದು ಚಾರ್ಜ್ ಕಮ್ಮಿ ಉಂಡಿ ಅಂಚ ಟುಗೆದರ್ ಮಲ್ಲ ಸಾರಿ ಅವೇ ಹಾಯ್ ಕೃಷ್ಣಣ್ಣ ಏನು ಡ್ಯಾನ್ಸ್ ಮಾಡ್ತೊಂದಲ್ಲಾರ ಆರ್ಡಿ ಅಣ್ಣ ಹಾಯ್ ಹಾಯ್ ಪೂರ ಒಣಸ್ಕೊಂತಾರ ದಾದೆ ಕಜ್ಜಿಪು ಲೈಕ್ ಡನ್ ಥ್ಯಾಂಕ್ ಯು ಆರ್ಡಿ ಅಣ್ಣ ಲೈಕ್ ಡನ್ ಅಂತ ಕೃಷ್ಣಣ್ಣ ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಇನ್ನೊಬ್ರು ಯಾರದು ಲೈಕ್ ಕೊಟ್ಟಿಲ್ಲ? 3 ಮಂದಿಯಲ್ಲಿ ಒಬ್ರು ಲೈಕ್ ಕೊಟ್ಟಿಲ್ಲ ಪಾಪ. ಯಾನು ನಕ್ಕರು ನೂಡಲ್ಸ್ ತಿನ್ನೋದಿಲ್ಲ ಅಂದ. ಸೂಪರ್ ಸೂಪರ್. ಆಮುಂಡರಿ ಆಮುಂಡ ಈರುಂಡರ ಮತ್ತೆ ಏನು ವಿಶೇಷ? ಎನ್ನ 3 ಲೈಕ್ ಕೊರಿಯ ಇರ ಮಂಡೆ ಕೊರಿಯರ್ ಅವು ಇತ್ತೆ ಬರ್ತನೆ ಯಾಕಡೆ ಕೊಡ್ತಿದ್ದ. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಪಟಪಟ ಅಂತ ಮಾತಾಡಿ, ಪಟಪಟ ಅಂತ ಕಮೆಂಟ್ ಹಾಕಿ. ಹಾಯ್ ಸೊಪ್ಪು ಅಂತ ಬಂದರು, ಮಧು ಅವರು ಬಂದರು. ಹಾಯ್ ಮಧು ಅವರೇ, ಹೇಗಿದ್ದೀರಾ? ಊಟ ಎಲ್ಲ ಮಾಡಿದ್ರಾ? ಪಟಪಟ, ಹೌದು ಪಟಪಟ ಕಮೆಂಟ್ ಹಾಕಿ ನೋಡು. ಗಾಳಿಪಟ ಅಲ್ಲ ಮೂರ್ತಿ ಬ್ರೋ 6 ಏಪ್ಪ ಪುಟ್ಟ ಇನ್ಗೆ ನಾ ಬಂದೆ ಗೈಸ್. ಹೌದಾ, ಬನ್ನಿ ಬನ್ನಿ ರವೀಂದ್ರಣ್ಣ, ಎಲ್ಲಿದ್ರಿ ನೀವು? ಹಾಯ್ ಮಧು ಬ್ರೋ ಅಂತ ಕೃಷ್ಣಣ್ಣ. ಲೈಕ್ ಡನ್, ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಮಧು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಕೃಷ್ಣ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮಧು ಅವರು. ಸುಶಾಂತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ರವಿ ಬ್ರೋ ಹಾಯ್ ಅಂತ ಮಧು ಅವರು. ಆಲ್ ಗೈಸ್ ಹಾಯ್. ಹೌದು, ಎಲ್ರಿಗೂ ಕೂಡ ಹಾಯ್ ಆಯಿತಾ? ಹೈಡಲ್ಲಿದ್ದವರಿಗೂ ಹಾಯ್, ಕಮೆಂಟ್ ಮಾಡುವವರಿಗೂ ಹಾಯ್. ಸೊಪ್ಪು ಊಟ ಆಯಿತಾ? ಊಟ ಆಯಿತು, ನಿಮ್ದಾಯ್ತಾ? ಏನು ಸ್ಪೆಷಲ್ ಇತ್ತು ಊಟಕ್ಕೆ? ಸೂಪರ್ ಅಂತ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಕಮೆಂಟ್ ಮತ್ತು ಹೇಳಿ ಗೈಸ್, ಮಳೆ ಇದೆಯಾ, ಬೆಳೆ ಇದೆಯಾ, ಏನು ಕತೆ ನಿಮ್ಮದು? ಸೊಪ್ಪು ರೂಮ್ನಲ್ಲಿದೆಯಾ? ಇಲ್ಲಲ್ಲ, ರೂಮಲ್ಲಿಲ್ಲ. 5 ಲೈಕ್ ಡನ್. ರವಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ ಮಗನೇ? ಮಹೇಶ ಬಾಕಂತ ಬಾ ಮಗನೇ, ಬರ್ತಾರೆ ರೀ. ಎಲ್ರಿಗೂ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇದ್ಯಾರು ಇನ್ನೊಬ್ಬರು ರವೀಂದ್ರ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಮಳೆ ಉಂಟಾ? ಊಟ ಮಾಡಿದ್ರಾ? ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಹೌದಾ, ನಮ್ಮ ಕಡೆ ಮಳೆ ಇಲ್ಲ, ಬಿಸಿಲು ತುಂಬ ಇದೆ, ಓಡಾಡೋಕ್ಕಾಗಲ್ಲ. ಹೌದಾ, ಟರ್ಪಲ್ ಹಾಕಿ ಆಯಿತು, ಬಿಸಿಲಿದ್ರೆ ಟರ್ಪಲ್ ಹಾಕಿ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರ ಬ್ರೋ ಹಾಯ್ ಅಂತ ರವಿ ಅವರು. ತುಷಾಂತ್ ಬ್ರೋ ಅಂತ ವಾಯ್ಸ್ ಯಾಕೋ ಬರ್ತಾ ಇದೆ ಸೊಪ್ಪು. ವಾಯ್ಸಾ ಅಂದರೆ ಏನು ಬರ್ತಾ ಇದೆ? ವಾಯ್ಸಲ್ಲಿ ಚೇಂಜಸ್ ಇದೆಯಾ? ರವಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ, ಸಾರಿ ಆರ್ ಡಿ ಅಣ್ಣ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ರವಿ ಬ್ರೋ ಹಾಯ್ ಅಂತ ತುಷಾಂತ್. ಪ್ರೀತಿ ಮತ್ತು ನಗು ಎಷ್ಟು ಚಿಕ್ಕ ಪದ, ಆದರೆ ಆ ಪದಗಳಿಗೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಇದೆ. ನಗು ಇರುತ್ತೆ ಕಡೆಗೆ, ಪ್ರೀತಿ ತುಂಬಿರುವ ಕಡೆ ನಗು ಇರುತ್ತೆ. ಹೌದು. ಆರ್ ಡಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ರವೀಂದ್ರಣ್ಣ. ರವೀಂದ್ರ ಅವರೇ ಹಾಯ್ ಬ್ರೋನಾ, ಯಾರಿಗೆ ಹೇಳ್ತಿದ್ದಾರೆ? ಚಾನಲ್ ಇದ್ದರೆ ಹೇಳಿ ಆಯಿತಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಲೈಕ್ ಅಂತ ರಕ್ಷಸಿಸ್ ಬಂದರು. ಹಾಯ್ ರಕ್ಷಸಿಸ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ರಕ್ಷಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಎಲ್ಲಿ ಹೋದ್ರಿ ಮಾರೆ? ಬೇಗ ಕಮೆಂಟ್ ಹಾಕಿ ನೋಡಿ. ಎಲ್ಲರೂ ಈಗ ನಿದ್ದೆಯಿಂದ ಎದ್ದು ಬರಬೇಕು, ಆ ಥರ ಕಮೆಂಟ್ ಬರಬೇಕು ನೋಡುವ. ಹಾಯ್ ರವೀಂದ್ರ ಬ್ರದರ್ ಅಂತ ರಕ್ಷಸಿಸ್. ರಕ್ಷಸಿಸ್ ಅಂತ ತುಷಾಂತ್. ಯಾರೆಲ್ಲ ಮಲಗಿದ್ದಾರೆ ನೋಡಿ, ಅವರೆಲ್ಲ ಎದ್ದು ಬರಬೇಕು ನನ್ನ ಲೈವಿಗೆ. ಸೂಪರ್ ಅಂತ ರವೀಂದ್ರಣ್ಣ. ಕಮೆಂಟ್ ಅದು ಗೊತ್ತುಂಟು, ಕಮೆಂಟ್ ಅಲ್ಲ ಮಾಡೋದು, ಮತ್ತೆಂತ ಮಾಡೋದು? ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟ್. ರೈಲು ಹೋಗ್ತಾ ಉಂಟು ರವೀಂದ್ರಣ್ಣ ಅಂದ್ರೆ. ಯಾನೊಲ್ಲ ಮೂಲ್ನೇಲೊಂದು ಅಂದ
ಗೊತ್ತೇಜ್. ತುಷಾಂತ್ ನೀನು ಎಲ್ಲ ಕಡೆ ಇರ್ತೀಯಾ ಅಂತ ಹೇಳ್ತಿದ್ದಾರೆ ರಕ್ಷಿಸ್. ಹೌದು, ಅವರು ಇದು ಸಂಚಾರಿ ಆಯಿತಾ, ಕುಲೆಗಳು ಹೋಗ್ತದಲ್ಲ, ದೆವ್ವೆಲ್ಲ ಹೋಗ್ತದಲ್ಲ, ಹಾಗೆ ಇವರು ಕೂಡ ಸಂಚಾರ ಮಾಡ್ತಾನೇ ಇರ್ತಾರೆ ರಕ್ಷಿಸ್. ರವೀಂದ್ರಣ್ಣ ಬನ್ನಿ ಬನ್ನಿ ಜನರ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರ ಅಂತ ರವೀಂದ್ರಣ್ಣ. ದೆವ್ವದಾಗೆ ತುಷಾಂತ್ ಕೂಡ ಅಲೆದಾಡ್ತಾನೆ ಇರ್ತಾರಲ್ಲ. ಏನಿವತ್ತು ನಿಮಗೆ ಸ್ಪೆಷಲ್ ಇತ್ತು ಊಟಕ್ಕೆ? ಯಾರು ಹೇಳಲಿಲ್ಲ ಆಯಿತಾ. ನಾನು ಎಲ್ಲೆಲ್ಲೋ ಇರ್ತೇನೆ ಅಂತ ಹೇಳ್ತಿದ್ದಾರೆ ತುಷಾಂತ್. ಕೂಲ್ ಮುದ್ದು ಅವರು ನಗ್ತಾ ಇದ್ದಾರೆ. ಇಲ್ಲಪ್ಪ, ನಾನು ನಗ್ತಾ ಇಲ್ಲ. ಹಾಯ್ ರಕ್ಷಕ್ಕ ಅಂತ ಕೃಷ್ಣಣ್ಣ. ಚಕ್ಕುಲಿ ತಿನ್ನುವ. ಓಹೋ ಹಂಗೆ. ನನಗೆ ಮೀನು ಸಾರು. ಹೌದಾ, ರಕ್ಷಸಿಸ್ಗೆ ಎಂತೆತ್ತು, ಕೃಷ್ಣಣ್ಣನಿಗೆ ಎಂತೆತ್ತು, ಆಮೇಲೆ ರವೀಂದ್ರಣ್ಣನಿಗೆ ಮೀನು ಸಾರು, ತುಷಾಂತಿಗೆ ಮಟನ್ ಇರಬೇಕಲ್ವ. ನಾ ಹೇಳಿದ್ದೆ ನಕ್ಕೂರು ನೂಡಲ್ಸ್, ಶೆವಿ ನಕ್ಕೂರು ನೂಡಲ್ಸ್ ನೀವು ನಾಡ್ಕ. ಹಾಯ್ ಮೂರ್ತಿ ಬ್ರದರ್ ಅಂತ ರಕ್ಷಸಿಸ್. ನಗ್ತಾ ಇಲ್ಲ ಅಂತ ಹೇಳಿ ಪುನಃ ನಗ್ತಾ ಇದ್ದಾರೆ. ಎಂತ ಪುನಃ ನಗ್ತದ. ಸೂಪರ್ ಅಂತ ರವೀಂದ್ರಣ್ಣ. ಬಾಯ್ ಅಲ್ಲಿ ಬೊಕ್ಕ ಬರ್ಪೆ. ಓಕೆ ಅರಡಿ ಅಣ್ಣ. ಗುಡ್ ಗುಡ್ ಅಂತ ರವೀಂದ್ರಣ್ಣ. ಯಾರು, ನಾನು ಗುಡ್ಡ? ಹೌದು, ನಾನು ಗುಡ್ಡೆ. ಗುಡ್ಡೆ ಅಲ್ಲ, ಗುಡ್ಡು. ಇನ್ನು ಅದಕ್ಕೂ ಕೂಡ ಗುಡ್ಡೆ ಅಂತ ಹೇಳಿದ್ರು ಅಂತ ಹೇಳ್ಬೇಡಿ ಆಯಿತಾ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ವಾಸ್ತು ಬ್ರದರ್ ಹಾಯ್ ಹಾಯ್, ಹೇಗಿದ್ದೀರಾ? ಆರ್ ಡಿ ಬ್ರೋ ಬೇಗ ಬಲೆ ಅವೇಪ ನಾನು ಬುಲಿಪನ ದೇವರನೇ ಪಾಪಯ್ಯ. ಮುದ್ದು ಪುಟ್ಟ ಎಂಚೊಲ್ಲರ್ ಯಾನು ಹುಷಾರುಳ್ಳಿ ಕೃಷ್ಣಣ್ಣ. ಈರೆಂಚೊಲ್ಲರ್ ಬಂದ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಬನ್ನಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು ಗೈಸ್ ಬನ್ನಿ. ವಾಸ್ತು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಓ, ನಾಯಿ ಓಡ್ತಾ ಉಂಟು ಮಾರ. ನಾಯಿ ಬಾಲವನ್ನು ಮುದ್ದು ಸಿಸ್ ಹೇಳಿ ವಾಸ್ತು ಬ್ರದರ್. ಊಟ ಮಾಡಿದ್ರಾ? ನಾನು ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣನವರು. ಮೂರ್ತಿ ಬ್ರೋ ಮುದ್ದು ಪುಟ್ಟಿ ಅತ್ತೆ ಪುಟ್ಟ ಎಂಚ ಆಪನ್ ಮಾರ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ರವಿ ಬ್ರೋ ಅಂತ ವಾಸ್ತು ಬ್ರೋ. ಯಾಂಚೂರು ಬೆಚ್ಚುಡಿಲ್ಲ ಗೊತ್ತಾಡು, ಬೆಚ್ಚುಡಿಲ್ಲರೆಂದು ಕೋಡನೆ ಗೊತ್ತಾಗ್ತ. ನಾಯಿ ಓಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಊಟ ನಂದು ಊಟ ಆಯಿತು. ಇವತ್ತು ಸಂಕ್ರಾಂತಿ ಅಲ್ಲ, ಟೆಂಪಲಲ್ಲಿ ಊಟ ಮಾಡಿದೆ. ಮಳೆ ಬರ್ತದಂತ ಮಾರ, ಮೋಡಾಗಿದೆ. ನಿಮ್ಮೂರಲ್ಲಿ ಮಳೆ ಇಲ್ಲಲ್ಲ, ಬಿಸಿಲಲ್ಲ? ನಾನು ಅಲ್ಪ ಬರ್ಸ ಉಂಡ ಅಂತ ಕೇಳ್ತಾ ಇದ್ದಾರೆ. ಎಂತ ಮಾರ ರವೀಂದ್ರಣ್ಣ ನಿಮ್ಮ ಮಂಡೆ? ಕನ್ನಡ ಮಾತಾಡಿ, ನಿಮಗೆಂತ ಕೊಬ್ಬ? ಗಂಜಿ ಊಟ ಅಲ್ಲ ವಾಸ್ತವ ಬ್ರದರ್ ನಿಮಗೆ? ನಾನು ಇಲ್ಲಿ ಬರ್ಸ ಇಲ್ಲ ಅಂತ ಹೇಳ್ತಿದ್ದೇನೆ, ಹೌದಾ? ಯಾನಿರೇನ ಲೈವ್ ಹುಡು ಗಲಾಟೆ ಮಲ್ಪುಜ್ಜಿ. ಓಕೆ ಓಕೆ, ಅವು ಬಿಡ್ಲೆ ಕೃಷ್ಣಣ್ಣ ಗೊತ್ತಾಣ. ಗಲಾಟೆ ಮಲ್ತಾನೆ ಇಂಕ ಪಿರ ಗಲಾಟೆ ಮಲ್ಪರ್ಲ ಗೊತ್ತುಂಡವು. ರವಿ ಬ್ರೋ 45% ಬಿಸಿಲು ಜಾಸ್ತಿ ಆಗ್ತದೆ ಅಂದ. ಒಂದು ಮೇರೆ ಕೊರಲಿ ರವೀಂದ್ರಣ್ಣಗೆ. ಇವರು ಲೈವ್ ಮಾಡ್ತಾ ಇದ್ರು ಮಾರ, ಇವರು ಹೇಗೆ ಬಂದದ್ದು ಇಲ್ಲಿಗೆ? ಪ್ರೀತಕ್ಕ ಹಾಯ್ ಹಾಯ್. ಯಾನ್ ಬತ್ತೆ ಬಲೆ ಅಂದತ ದೊಂಬುಂಡ ಏನೊಂದಿಲ್ಲ ರಂದಿಗೆ ದೊಂಬುಂಡಿಗೆ ಹಾಯ್ ಎಂಚೊಲ್ಲರ್ ಈರ್ನ ಲೈವ್ ಒಂದುಂಡಿ ಈರ್ ಒಲ್ಪಡ್ದಿ ಬತ್ತ 101. ಪ್ರೀತಿಸಿ ಹಾಯ್ ಅಂತ ರವೀಂದ್ರಣ್ಣ. ರವಿ ಬ್ರೋ ಹಾಯ್ ಅಂತ ಪ್ರೀತಿ ಅಕ್ಕ. ಪ್ರೀತಿ ಒಡಮೂಡಿ ಪ್ರೀತಿ ಸಿಸ್ ಅಂತ ತುಷಾಂತ್. ಹಾಯ್ ಪ್ರೀತಿ ಅಕ್ಕ ಅಂತ ಕೃಷ್ಣಣ್ಣ. ಲೈವ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಪ್ರೀತಿ ಅಕ್ಕನವರು. ಈರು ಬನ್ನಾಗ ಲೈವ್ ಎಂಡಾಂಡ ಬೊಕೆ ಅನ್ನೊಂಚಿ ಓವರ ನಂದು ಪನ್ಯತೆ ಓಂಡು ಲೈವ್ ಎಂಡಾತಂದು. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ನಂತ, ಹೊಗಳಿದ್ದು ಜಾಸ್ತಿ ಆಯ್ತಂತ. ಇಲ್ವಾ ಅಂಕಿ
ನಾನು ಹೊಗಳಿದ್ದೆ ಮಾರೆ, ಅದು ಹೋಯ್ತು, ವೇಸ್ಟ್ ಆಯಿತು. ಮುದ್ದು ಕಾಣೆ ಆಗಿದ್ದಾರೆ, ಹುಡುಕಿ ಕೊಟ್ಟವರಿಗೆ 100 ರೂಪಾಯಿ ಕೊಡ್ತೇನೆ. ಹೌದಾ ಗಾಯತ್ರಿ ಸಿಸ್? ಅದು ಕಡಿಮೆ ಆಗ್ತದಲ್ಲ, ಸ್ವಲ್ಪ ಜಾಸ್ತಿ ಕೊಡಿ ಆಯಿತಾ. ಮೂರ್ತಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಇಲ್ಲಲ್ಲ ಗಾಯತ್ರಿ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು, ಕೂದಲು ಉದ್ದ ಇದ್ದಷ್ಟೇ ತಲೆಯ ಬಾಚು. ಮತ್ತೆ ತಲೆಯನ್ನು ಕೆಳಗೆ ಬಾಚಲಿಕ್ಕೆ ಆಗ್ತದ ವಾಸ್ತವ ಬ್ರದರ್? ಈರು ಬೊಕ್ಕ ಓವರ್ ಪಂಡ್ ಅಂದಿಯ ತುಷಾಂತ್. ಲೈಕ್ ಡನ್ ಅಂತ ಗಾಯತ್ರಿ ಸಿಸ್, ಥ್ಯಾಂಕ್ ಯು. ಚಹಾ ಕುಡಿದ್ರಾ, ಊಟ ಮಾಡಿದ್ರಾ, ಏನು ತಿಂದ್ರಿ ಗಾಯತ್ರಿ ಸಿಸ್? ಹಾಯ್ ಗಾಯತ್ರಿ ಅಕ್ಕ ಅಂತ ಕೃಷ್ಣಣ್ಣ. ತುಷಾಂತ್ ಬ್ರೋ ಹಾಯ್. ನಕ್ಕರು ಸಿಕ್ಕಂಡ ಹಾಗೇನಂದ್ರೆ ಪ್ರೀತಿ ಅಕ್ಕ. ವಾಸ್ತವ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಹಾಯ್ ರವಿ ಬ್ರೋ, ಕೃಷ್ಣ ಬ್ರೋ ಅಂತ ಇಬ್ಬರಿಗೆ ಒಟ್ಟಿಗೆ ಹಾಯ್ ಹೇಳ್ತಿದ್ದಾರೆ ನೋಡಿ ನಮ್ಮ ಗಾಯತ್ರಿ ಸಿಸ್. ಹಾಯ್ ಗಾಯತ್ರಿ ಸಿಸ್ ಅಂತ ಪ್ರೀತಿ ಅಕ್ಕ. ಪ್ರೀತಿ ಸಿಸ್ ಅಂತ ಮೇಲೆ ನೋಡ್ತಿದ್ದಾರೆ. ಎಂತ ಮಾರ ಪ್ರೀತಿ ಅಕ್ಕ, ಎಂತ ನೀವು ಏನಾದರೂ ಬಿಸಾಡ್ತೀರಾ? ವಾಸ್ತವ ಬ್ರದರ್ ನೋಡ್ತಿದ್ದಾರೆ ನೋಡಿ. ಹಾಯ್ ಆಲ್ ಗೈಸ್ ಅಂತ ರವೀಂದ್ರಣ್ಣ. ಓ ಈ ರೀತ ಒಣಸ್ ಮಲ್ಪನ ಚಾಪರ್ಪನ ದಾದಿ ಒಂಜಿ ಪಂದೆ. ಹಾಯ್ ಪ್ರೀತಿ ಸಿಸ್ ಅಂತ ಗಾಯತ್ರಿ ಸಿಸ್. ನಕ್ಕರು ಮುಗ್ಗಿ ನಕ್ಕರು ನಿಮ್ಮ ಮಂಡೆ ಆಯ್ತಾ. ವಾಸ್ತವ ಬ್ರೋ ಕೋಪ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಸೂಪರ್ ಅಂತ ರವೀಂದ್ರಣ್ಣ. ಬಂದೆ ಇರಿ, ಕಾಲ್ ಇದೆ. ಹೌದಾ, ಬೇಗ ಬನ್ನಿ ಆಯಿತಾ, ಬೇಗ ಬೇಗ ಬನ್ನಿ. ಕಮೆಂಟ್ ಅಂತ ರವೀಂದ್ರಣ್ಣ. ಬೇಗ ಬೇಗ ಬಂದು ಕಮೆಂಟ್ ಹಾಕಿ. ಸಪೋರ್ಟ್ ಅಂತ ರವೀಂದ್ರಣ್ಣ. ಏಕೆ ಕೋಪ? ಅದು ಸಾಂಗ್ ಉಂಟಲ್ಲ ವಾಸ್ತವ ಬ್ರದರ್, ನೀವು ಅದನ್ನು ಹಾಡಿ, ಆಗ ಕೋಪ ಹೋಗ್ತದೆ ಆಯಿತಾ. ಯಾರಿಗೂ ಕೂಡ ಕೋಪ ಬರಲ್ಲ. ರವೀಂದ್ರಣ್ಣ ಸಪೋರ್ಟ್ ಮೆಸೇಜ್ ಹಾಕ್ತಾ ಇದ್ದಾರೆ. ಹೌದು, ಅವರಿಗೆ ಚರ್ಬಿ ಆಯಿತು. ತುಷು ಬ್ರೋ ಅವು ಬನ್ನಾಗ ಆಪುಂಡು ಪುದರ್ ಬರೇರ ಬಂದಿರಲಿ ಪ್ರೀತಿ ಅಕ್ಕ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಟ್ರೈನ್ ಶುರು ಭೋಗಿ ಮಲ್ಲ ಉಂಡಂದ. ಓಕೆ ಓಕೆ. ಮುದ್ದು ಮೊಬೈಲ್ ಸರಿಯಾ ಅಂಡಿ? ಮೊಬೈಲ್ ಸರಿಯಾ ಅಂಡಿ ಗಾಯತ್ರಿ ಸಿಸ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಎಂತ ಮಾಡೋದು, ಎರಡು ಕೂಡ ಮಾಡ್ತಿದ್ದಾರೆ, ಅಳುದು ನಗುದು. ಅದು ಎಂಥದ್ದು ಗಾಯತ್ರಿ ಅಕ್ಕ? ಗೊಂಗನ ನೋಡಿ ಗಾಯತ್ರಿ ಅಕ್ಕ. ಗಾಯತ್ರಿ ಸಿಸ್ ನೀವು ದೆವ್ವ ಅಂತೆ. ನನಗೆ ಚರ್ಬಿ ಅಂತ ಹೇಳ್ತಿದ್ದಾರೆ ನೋಡಿ ಗೈಸ್. ಹೌದು ಗೈಸ್, ಅವರಿಗೆ ಭಾಷೆ ಇಲ್ಲ ಆಯಿತಾ. ಇತ್ತೆ ವಾಸ್ತವ ಬ್ರೋಗು ಎನಡ ಪನರ ಆಪುಜತ ದಾಲ. ಓಕೆ ಮಲ್ಲ ಇಜ್ಜಿ ಪನೊಂದುಲ್ಲೆ ಪ್ರೀತಿ ಅಕ್ಕ. ಆರು ಬೊಕ್ಕ ಬರ್ಪೆರ್ಗಿರು ಬೊಕ್ಕ ಕೇಳಲೆ ಪ್ರೀತಿ ಅಕ್ಕ. ತುಷಾಂತ್ ಕೂಡ ಕಳಿಸಿದ್ದಾರೆ ದೆವ್ವವನ್ನು. ಸೂಪರ್ ಅಂತ ರವೀಂದ್ರಣ್ಣ. ಮೂರ್ತಿ ಕುಲೆ ಅಂದು ಕುಲೆ ಭಾಷೆ ಇಜ್ಜ ಅಂದಿನ. ಹೌದು, ಬನ್ನಿ ಜನರೇ, ಕಮೆಂಟ್ ಹಾಕಿ. ಇಲ್ಲಿ ರವೀಂದ್ರಣ್ಣ ಕರಿತಾ ಇದ್ದಾರೆ ನೋಡಿ. ಕೃಷ್ಣ ಬ್ರೋ ಈರು ಮಲ್ಲ ಕುಲೆ ಬನೊಂದುಲ್ಲೇರು ಗಾಯತ್ರಿ ಸಿಸ್. ಪ್ರೀತಿ ಅಕ್ಕ ನೋಡಿ, ಪ್ರೀತಿ ಅಕ್ಕ ನಿಮಗೆ 2 ಹಾರ್ಟ್ ಬಂತು ನೋಡಿ. ಬೊಕ್ಕ ಒಡೆ ನಕ್ಕೂರು ಪತ್ತಾರೆ ನಾಕೇನೊಂದುಲ್ಲೇರು ಪ್ರೀತಿ ಅಕ್ಕ. ಸೂಪರ್ ಲೈವ್ ಅಲ್ವಾ? ಮತ್ತು ನಂದು ಲೈವ್ ಅಂದರೆ ಎಂತ ಅದು ಸೂಪರ್ ಇರುತ್ತೆ ಅಲ್ವಾ. ಗಾಯತ್ರಿ ಅಕ್ಕ ಅಂತ ಹಾರ್ಟ್ ನೋಡಿ ಗಾಯತ್ರಿ ಅಕ್ಕ, ನಿಮಗೂ ಕೂಡ ಹಾರ್ಟ್ ಬಂತು. ಈ ಲೈವ್ ಓನರ್ಗೊಂದು ಮರ್ಯಾದೆ ಇಲ್ಲ. ಮೊನ್ನೆ ಅದು ಹೇಳಿಲ್ಲ ವಾಸ್ತವ ಬ್ರೋ ಅಂತ ಪ್ರೀತಿ ಅಕ್ಕ ಗುದ್ದುತ್ತಿದ್ದಾರೆ ನೋಡಿ. ಅವರಿಲ್ಲ, ಅವರು ಬಂದ ಮೇಲೆ ಹೇಳಿ ಪ್ರೀತಿ ಅಕ್ಕ, ಅವರು ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ. ಪ್ರೀತಿ ಸಿಸ್ ಟೀ ಆಂಡಿ ಅಂತ ಗಾಯತ್ರಿ. ಓ ಟೀಯಾ, ಥ್ಯಾಂಕ್ ಯು ಕೃಷ್ಣ ಬ್ರೋ ಅಂತ ಗಾಯತ್ರಿ. ಸೂಪರ್ ಅಂತ ರವೀಂದ್ರಣ್ಣ. ಹೌದು ಪ್ರೀತಿ ಅಕ್ಕ, ಲೈವ್ ಓನರ್ಗೊಂದು ಮರ್ಯಾದೆ ಇಲ್ಲ. ಓಯ್ ಜನರೇ ಬನ್ನಿ ಅಂತ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಲೈವ್ ಓನರ್ ಬರ್ಚಿಗೆ ಅಂದ. ಮಹೇಶ್ ಅಣ್ಣ ಹಾಯ್. ಮಹೇಶ್ ಅಣ್ಣ ಬಂದೇ ಇಲ್ಲ, ನೀವು ಯಾರಿಗೆ ಹಾಯ್ ಹೇಳೋದು? ನಂಗೆ ಗೊತ್ತಿಲ್ವಾ? ಮಹೇಶ್ ಅಣ್ಣ ಬಂದರೆ ಗೊತ್ತಾಗ್ತದೆ ಆಯಿತಾ ರವೀಂದ್ರಣ್ಣ. ಲೈವ್ನಲ್ಲಿ ಇರ್ತಾರಲ್ವಾ, ಬಂದರೆ ಗೊತ್ತಾಗುತ್ತೆ. ಅವರ ಪರ್ಮಿಷನ್ ಇಲ್ಲದೆ ಲೈವ್ ಕೂಡ ಮಾಡಲ್ಲ ನಾನು ಅಂತ ಹೇಳ್ತಿದ್ದಾರೆ ವಾಸ್ತವ ಬ್ರದರ್. ಚಾತ್ ಜೀರ್ನಾಡ ಅಂತ ರವೀಂದ್ರಣ್ಣ. ಬರ್ಸ ಇಜ್ಜೆ ಅಲ್ಪ ಉಂಡ ಅಂತ ರವೀಂದ್ರಣ್ಣ.
ಸೂಪರ್ ಥ್ಯಾಂಕ್ ಯು ತುಷಾಂತ್. ಏನು ಪ್ರೀತಿಸಿಸ್ ನೀವು ಅಂತ ಹೇಳ್ತಿದ್ದಾರೆ ವಾಸ್ತವ್ ಬ್ರದರ್. ವಾಸ್ತವ್ ಎಂತ ಇವರದೊಂದು ಕತೆ ಬೇರೆನೇ ಉಂಟು ಮಾರೆ. ಅದು ಎಂತ ಗಣೇಶಣ್ಣ ಯಾನು ಹುಷಾರು ಈರೆಂಚೊಲ್ಲರು ಗಣೇಶಣ್ಣೆಲ್ಲ ಹುಷಾರುಲ್ಲ ಇರ್ಕೆ. ಹಾಂ ರವೀಂದ್ರಣ್ಣ ಈರು ಹುಷಾರು ಇತ್ತು ಬೊಕ್ಕ ಗಣೇಶಣ್ಣೆಲ್ಲ ಹುಷಾರು ಇಪ್ಪೊಡತ್ತು. ಅಲ್ಲಿ ಹೇಳಿಲ್ಲ ಯಾಕೆ? ಎಂತ ಮರೆ ನಿಮ್ದು ಎಂತ ಮರೆ ಕತೆ? ನಿಮ್ದು ಯಾವ ಕತೆ ನಡೀತಾ ಇದೆ ಹೇಳಿ, ನಾವು ಕೂಡ ಜಾಯ್ನ್ ಆಗ್ತೇವೆ. ಇಲ್ಲ ನೀವೇ ಕಂಡುಹಿಡಿಯಿರಿ. ಪ್ರೀತಿಸಿಸ್ ದಾದೆ ಕಜ್ಜುಪ್ಪು ಅಂತ ಗಾಯತ್ರಿ ಸಿಸ್. ಸುರೇಶ್ ಅಣ್ಣ ಕೋಪನೇ ಇರಿಗೆ. ಹಾಂ ಸುರೇಶ್ ಅಣ್ಣನಿಗೆ ಕೋಪ ಅಂತ. ಮತ್ತೆ ಈಗ ಲೈವ್ ಇದೆ ಬನ್ನಿ. ಮತ್ತೆ ಈಗ ಲೈವ್ ಇದೆನಾ? ಎಂತ ವಾಸು ಬ್ರದರ್ ಇದು? ಸಾರಿ ಅವೇ ಸುರೇಶ್ ಅಣ್ಣ. ಓಕೆ ಸಾರಿ. ನಮ್ಮದು ಅಕ್ಕ ತಮ್ಮಂದು ಬೇರೆ ಅದು. ಓಕೆ ನಡೀಲಿ ನೋಡುವ, ನಮಗೂ ಕೂಡ ಗೊತ್ತಾಗ್ತದಲ್ಲ ಪ್ರೀತಿ ಅಕ್ಕ. ಒಂದಲ್ಲ ಒಂದು ದಿನ ವಿಷಯ ಹೊರಗೆ ಬರಲೇಬೇಕು. ಆಡೆ ಬರ್ಪೇರ ಬ್ರೋ, ಬರ್ಪೇರಿಗೆ ಬರ್ತಾರಂತೆ ನೋಡಿ ಆಯ್ತು. ಸೂಪರ್ ಅಂತ ರವೀಂದ್ರಣ್ಣ. ಬೇಗ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಅಕ್ಕಕ್ಕೆ ತಾನು ಎಂತ ಇದು ಯಪ್ಪ ಈ ತುಷಾಂತ ನೆಂಚಿನಾಗೆ ವಾ ಭಾಷೆ ಇದು. ಕಮೆಂಟ್ ಅಂತ ರವೀಂದ್ರಣ್ಣ. ಎಲ್ಲಿರುವಿರಿ ಜನರೇ? ಬೇಗ ಬನ್ನಿ, ಕಮೆಂಟ್ ಹಾಕಿ. ನಮ್ಮ ಜೊತೆಗೆ ಬೇಕು ಅಲ್ವಾ ಪ್ರೀತಿಸಿಸ್? ಬಿಟ್ಟು ಎಲ್ಲಿಗೂ ಹೋಗ್ತಾರೆ ಯಾರು? ಅವೇನು ಓದಲೆ ಮಾರೆ ಹೆಂಗೆ ಕಾವಂದು ಇರ್ನ ಜಪಾನ್ ಭಾಷೆ ಇರೋ ಓದು ಇರ್ನ ಟೈವುಡ್ ಓದಲೆ ಅನ್ಕೇನು. ಸಪೋರ್ಟು ಥ್ಯಾಂಕ್ ಯು ರವೀಂದ್ರಣ್ಣ. ಹೌದು ರವೀಂದ್ರಣ್ಣ ನೋಡಿ ಅಂತ ಅವರಿಗೊಂದು ಚರ್ಬಿ ಅಲ್ಲ, ಅವರ ಮಂಡೆಗೊಂದು ಕೊಡಿ. ಈಗ ಶುರು ಮಾಡ್ತೀನಿ ಲೈವ್. ಹಾಗಾದರೆ ನಾನು ಲೈವ್ ಎಂಡ್ ಮಾಡಬೇಕಾ? ವಾಸ್ತವ್ ಬ್ರದರ್ ನಿಮ್ಮದು ಕತೆ ಅಂತಂದು ನೋಡಬೇಕಾಯ್ತು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಮಲಯಾಳಂ ಮರವು ಹೆಂಗೆ ಬರ್ಪುಜಾದೆ ಮಲಯಾಳ ಹೈಡಲ್ಲಿ ಇರಬೇಡಿ ಬನ್ನಿ ಜನರ ಅಂತ ರವೀಂದ್ರಣ್ಣ. ಯಾರು ಬ್ರೋ ಒಗಟು ಕೇಳ್ತಾ ಇದ್ದೀರ? ಓದು ಟೈಮ್ ಇರ್ಪೋಲೆ ಇರ ಮಂಡಿ ಪಾಡೋಯ್ತಲೆ ಅಂದು ಪ್ರೀತಿ ಅಕ್ಕ. ಆರ್ನೊಂಜಿ ಬೇತೆ ನಿಮಿಷ ನಡ್ತೊಂದುಂಡು ಅಂತ. ಈ ವಾಸ್ತವ್ ಬ್ರದರ್ನ ದಾದ ಕಥೆಯನ್ನು ಗೊತ್ತಾಗ್ತದೆ ಅಂತಲೇ ಲೈವ್ ಉಂಡತ ನಾಡು ಬರ್ತವೆ ಅಂದು ಹೇಳಿ. ಕೃಷ್ಣಣ್ಣ ಮುದ್ದು ಪುಟ್ಟ ಅಂತ ಇಟ್ಟಿದ್ದಾರೆ. ಹೇಳಿ ಜನರಿಗೆ ಹೇಳುವಂಥವರಾಗಿ. ಐಕತೆ ಕನ್ನಡಕ ಪಾಡ್ನಿ ಏರಿ ಈರ ತುಷಾಂತ್ ಮೂರ್ತಿ. ನಾನು ಪೋಪೆ ಎಲ್ಲಿಗೆ ಹೋಗುದು? ಓದಲೆ ಮಾರೆ ಈ ತುಷಾಂತ್ರ ಮಂಡೆಗಿತ್ತು ಪಾಡು ನರುವಂಟೆ. ವಾಸ್ತವ್ ಬ್ರೋ ಮುದ್ದು ದಾದ ಪಂದು ಹಾಂ ಗೊತ್ತಾಯ್ತು ಪ್ರೀತಿ ಅಕ್ಕ. ಸರಿ ಬಂದೆ. ಓ ಕೋರಿ ಹಾಯ್ ವೆಲ್ಕಮ್ ಟು ಲೈವ್ ಕೋರಿಯಾ. ಹಾಂ ಮೆರೆಗ ಕೃಷ್ಣಣ್ಣಗ ಓಕೆ ಎನ್ನ ಮೋಕೆ ದಕ್ಕ ಬನಂದ ಪೇರು ಕೃಷ್ಣಣ್ಣೆ. ಹೈಡಲ್ಲಿ ಲೈವ್ಗೂ
ಹಿಂದಿ ಲೈವ್ಗೂ ಪಿದಾಡಿಯಾರ ನಮ್ಮ ಪ್ರೀತಿ ಸಿಸ್ಪನೊಂದಿರ್ಲೇರು. ಹಾಯ್ ಮುದ್ದು ಅವರೇ ಅಂತ ಜಗ್ಗಣ್ಣ. ಹಾಯ್ ಹಾಯ್, ಹೇಗಿದ್ದೀರಾ ಜಗ್ಗಣ್ಣ? ಭಾರಿ ಅಪರೂಪ ನೀವು. ಹಾಯ್ ಮೂರ್ತಿ ಅಣ್ಣ ಅಂತ ಹೇಳ್ತಿದ್ದಾರೆ. ಹಾಯ್ ಪ್ರೀತಿ ಅಂತ ಜಗ್ಗಣ್ಣ. ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಏನಾಯಿತು ನಿಮ್ಮದು? ಹಾಯ್ ಜಗ್ಗಣ್ಣ ಅಂತ ಕೃಷ್ಣಣ್ಣ. ಜಗ್ಗು ಹಾಯ್ ಕೋಡೆ ಚಾಪರಿ. ಓ ಆ ರಂಚಕ್ಕೆ ಏನತ ಯಾಲಗೇನು ಇರು ಎಲ್ಲದ ಚಾಪರಿಯರ್ ಜಗ್ಗಣ್ಣ ಕೂ ಅಂತ ಹೇಳ್ತಿದ್ದಾರೆ ಪ್ರಶಾಂತ್. ನಾನು ಸೂಪರ್ ಫೆಂಟಾಸ್ಟಿಕ್. ಹೌದಾ, ನಾನು ಕೂಡ ಸೂಪರ್ ಇದ್ದೇನೆ, ಆದರೆ ಫೆಂಟಾಸ್ಟಿಕ್ ಆಗಿಲ್ಲ ಆಯ್ತಾ. ಪ್ರೀತಿ ಆಮುಂಡರೇಗೇನು? ಓ ಒಂದು ಡೈಲಾಗ್ ನಿಗಲ್ಡಲ್ಲ ಉಂಡ ಎಂಕಲ್ಡ ಮಾತ್ರ ಎಪ್ಪು ನಿಂದ. ಜಗ್ಗು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಬನ್ನಿ ಬನ್ನಿ ಜನರೇ. ಹೌದು ಬನ್ನಿ ಜನರೇ, ಕಮೆಂಟ್ ಹಾಕಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಕೂ 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 ರವಿ ಬ್ರೋ ಅಂತ ಹೇಳ್ತಿದ್ದಾರೆ. ಇದ್ದಾರೆ ರವೀಂದ್ರಣ್ಣ, ಹೋಗೋದಿಲ್ಲ ಆಯಿತಾ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಲೈವ್ ಉಂಟಾ ಅಂತ ಕೇಳ್ತಾರೆ ಆಯಿತಾ ರವೀಂದ್ರಣ್ಣ. ಟ್ರೈನ್ ಶುರು. ಹೌದು ಟ್ರೈನ್ ಶುರು ಆಯಿತು. ತುಷಾಂತ್ ಬ್ರೋ ಕೂಯಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ತುಷು ಬ್ರೋ ಹೆಚ್ಚಿನ ಬಾಡಿಯಾರು. ಓ ಆತು ಬೇರೆ ಉಂಟಾ? ಜೋಕ್ಲೆಲ್ಲ ತುಂಬಾರ ಉಂಟಾ? ಓಕೆ ಓಕೆ. ಹೌದು ರವೀಂದ್ರಣ್ಣ ಕಮೆಂಟ್ ಹಾಕ್ತಾರೆ. ಲೈವ್ ಇಲ್ವಾ? ಲೈವ್ ಮಾಡೋದಿಲ್ವಾ? ನಿಮಗೆ ಎಂತ ಚರ್ಬಿಯ? ಎಲ್ಲ ಬರ್ತದೆ. ಜಗ್ಗಣ್ಣ ಎಲ್ಲ ತಿಂಡಿ ತಿಂಡಾರ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಈಗ ನೋಡಿ ನಗೋದು. ತುಷಾಂತ್ ಬ್ರೋ ನಮಸ್ತೆ ಅಂತ ಜಗ್ಗಣ್ಣ. ಈ ಮಾರಿ ನೀವು ಓದುಜಿ ನಿಖಲ್ ಅರ್ಥ ಮಲ್ಪಲಿ ಓವೇನು ಓದೋಡಿ ಪ್ರೀತಿ ಅಕ್ಕ. ಅವು ನಿಖಲ್ ಪಾತೇನೆ ಯಾವ ಓದುಜಿ ಅವು ತುಷಾಂತ್ಗೆ ಅರ್ಥ ಅಂಡಯ್ಯ. ಮೂರ್ತಿ ಅಣ್ಣ ಎಲ್ಲಂಜಿ ತಿಂಡೆ ಬನದಿಲ್ಲ ಜಗ್ಗಣ್ಣ ಮೊರಣಿ ಬರ್ತಿ. ಇವರಿಗೆ ಲೈವ್ ಮಾಡಲಿಕ್ಕೆ ಉದಾಸೀನ ಮರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ದಾದು ಪ್ರೀತಿ ಸಿಸ್ ಅಂತ ತುಷಾಂತ್. ರವಿ ಬ್ರೋ ಅಂತ ಜಗ್ಗಣ್ಣ. ಉದಾಸೀನ ಅಂತ ಎಲ್ಲ ಮಾರ ಯಾರು ಬರುವುದಿಲ್ಲಲ್ಲ, ಮತ್ತೆ ಲೈವ್ ಮಾಡಿ ಏನು ಉಪಯೋಗ? ಅದಕ್ಕೆ ಲೈವ್ ಮಾಡಲ್ಲ ಅಂತ ಇದ್ದೆ. ಇವರದೊಂದು ಮೆಸೇಜ್ ಮಾಡಿ ಲೈವ್ ಇಲ್ವಾ? ಪ್ರೀತಿ ಕಡಪುಡಿಯರ ಅಂತ ಜಗ್ಗಣ್ಣ. ಯಾನ್ ಕೋಡೆ ಮನಸ್ ಮಲ್ಪ ಅಂದ ಸರಿ ಅನ್ನಿಕ್ಲಿ. ಅಡ್ಡಬುರಿಯ ಜಗ್ಗಣ್ಣ ಅಂತ ತುಷಾಂತ್. ಬಾಯ್ ಟಾಟಾ ಆಲ್. ಎಲ್ಲಂಜಿ ಮುಟ್ಟ ಏಪಯ್ಯ ಎಲ್ಲೆ ಮುಟ್ಟನ ಎಲ್ಲಂಜಿ ಮುಟ್ಟನ ಸರಿ ಬನ್ನಿ. ಪ್ರೀತಿ ಅಕ್ಕ ಹೊರಟರು ನೋಡಿ, ಅವರಿಗೊಂದು ಹೂ ಗುಚ್ಚ ಕೊಟ್ಟು ಕಳಿಸಿ ಆಯ್ತಾ. ಒಡೆ ಬಲಿಪುನು ಕುಲ್ಲುಲೆ ಮೂಲು ಪನೊಂದುಲ್ಲೇರು ತುಷಾಂತ್. ಯಾನ್ ನಾನು ಏಪ ಬರ್ಪೆ ಅದ ಮುಟ್ಟ ಈರು ಎಲ್ಲೆಲ್ಲ ಬರೋಡು ಈರಿಗೆ ಇದನ್ನ ಇಷ್ಟೋಡು ಮೆಸೇಜ್ ಪಾಡುವತ್ತಿಲ್ಲ ಅಂದೆ. ಕಂಕನೆ ಬುರಿ ಅಲ್ಲೇ ಜಗ್ಗಣ್ಣ ಕಂಕನೆ ಬುರಿ ಎರ್ಗಿತ್ತಿಲ್ಲ ಯಾರೆಲ್ಲ ಅಕ್ಕಲೆ ಮಾರಿ. ಎಲ್ಲೆ ಮುಟ ಮೀನು ಕಜಪು ಖಾಲಿ ಆನ ಮುಟ ಅಂದೆ. ಓ ಅದ ಮುಟ ಆರ ಪ್ರೀತಿ ಅಕ್ಕ ಬರ್ಪುಜಿ ಸನ್ಮಾನ ಅಜ್ಜ ಸನ್ಮಾನ ಮಲ್ಪಲೆ. ಪ್ರೀತಿ ಅಕ್ಕ ಸನ್ಮಾನ ಮಲ್ತೆ ಕಡಪಲೆ ಹೂಗುಚ್ಚ ಪುರ ಕೊರ್ಲೆ ಯಾರೀಗ. ತುಸುಬ್ರು ಮೂಲು ಕುಲ್ಲುಂಡ ಮಾತೆಲ್ಲ ಏನಂತುದು ಕುಲ್ಲು ಇಲ್ಲಡ ಅಂದ. ಆಂಡ ಜಗ್ಗಣ್ಣ ಅಂದ ಜಗ್ಗಣ್ಣ ತಾಗುಂಡಾಕೇನಂದ್ರಲ್ಲ ತುಷಾಂತ್. ಮೊಲೆಗೆ ಮರಳು ಬಂದು ಓ ಅಂಚ ಪ್ರೀತಿ ಅಕ್ಕ.
ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಏರೆ ತಗೊಲ್ಪಲ್ಲಾರ ಇಲ್ಲಡಿಜ್ಜಾರ ಪ್ರೀತಿ ಅಕ್ಕ. ನಾನು ಒರ್ತಿ ತೆಲ್ಪೊಚ್ಚದು ದೂರ ಪೋಯರು. ಓಕೆ ಮುದ್ದು, ಬಸ್ ಬರ್ಪುಂಡಿತ್ತೆ ಅಂದೆ. ಓಕೆ ಪ್ರೀತಿ ಅಕ್ಕ. ಪೋದು ಬಲ್ಲೆ ಎಲ್ಲೇ ಬಲ್ಲೆ ಅವೇ ಸೂಪರ್ ಅಂತ ರವೀಂದ್ರ. ತಾಗು ನೋಡಿ ಒಂಜಿಲ ಮೋನೆ ತುಪ್ಪು ಇಲ್ಲಡುಲ್ಲ ಅಂದ. ಬನ್ನಿ ಬನ್ನಿ ಜನರ ಅಂತ ರವೀಂದ್ರನ್. ಇರೆಗತ್ತು ಮರ್ಲಿ ಎಂಕ್ಲಿಗೆ ಡ್ರೈವ್ ಮಲ್ತೊಂದು ಲೈವ್ ತೂಂದಿಲ್ಲ ಓ ತುಷಾಂತ್ ಅಮ್ಮ ಉಲ್ಲೇರಿಯೇ ಅಂದ. ಹೈಡಲ್ಲಿ ಇರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ರವೀಂದ್ರ ಅಣ್ಣ. ಹೌದು ಜನರೇ, ಬನ್ನಿ ಕಮೆಂಟ್ ಹಾಕಿ. ಹೈಡಲ್ಲಿ ತಾಗುನೇ ಇಜ್ಜಿ ಮಾರೆ ಅವು ಇರೆಗೆ ತಾಗ ಅಂತ ರವೀಂದ್ರ ಅಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಕೋಡೆ ಪುನಃ ಬೂಡ್ದು ಹೈಡ್ ಮಲ್ಪರ ಹೋದ್ ಇನ್ನಿಲ್ಲ ಬರ್ಪುಂತುಲೆ ದಾಯ ಪನಂದಿಲ್ಲ ರವೀಂದ್ರನ್ ಈರು ಪೆಟ್ಟಿಷ್ಟ ಮಲ್ಲ ಅಂಚ. ನಾ ಏನು ಪಾಪ ಮಾಡಿದ ಗೈಸ್, ನೀವು ಪಾಪ ಮಾಡಿದಲ್ಲ, ನೀವು ದೊಡ್ಡ ರೌಡಿ ಅಲ್ಲ, ಅದಕ್ಕೆ ನಿಮ್ಗೆ ಯಾರು ಬೀಳಲ್ಲ ಆಯ್ತಾ. ನೀವೇ ಅವರ ಮೇಲೆ ಬೀಳ್ಬೇಕಷ್ಟೆ. ನಾ ಪಾಪ ಹೌದಪ್ಪ, ನೀವು ಪಾಪ, ನೀವು ಪಾಪ. ಹಾಂ, ಎಲ್ಲರೂ ಪಾಪನೇ. ಲೈವ್ ಓನರ್ ಮಾತ್ರ ಜೋರಲ್ವಾ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಮಲ್ಲ ಪಾಪಿ ಕರೆಕ್ಟ್ ತುಷಾಂತ್, ಮಲ್ಲ ಪಾಪಿ ಅದೇ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು, ಪಾಪಿಗಳ ಲೋಕ. ನಗುದ್ ನೋಡಿ ಅಂತೆ. ಮಂಡೆಗೆ 2 ಬಿಡಬೇಕು ಆಯಿತಾ. ಬೇಗ ಬೇಗ ಬಂದು ಕಮೆಂಟ್ ಹಾಕಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಅಯ್ಯೋ ವಿಧಿ ಅಂತ ಹೇಳ್ತಿದ್ದಾರೆ. ಇರಗೊಂದು ವಿಷಯ ಗೊತ್ತುಂಡ ದಾದೆ ಪಲ್ಲೆ, ಹಾಸಿಗೆ ಇದ್ದಷ್ಟು ಕಾಲು ಯಾಕೆ ಚಾಚಬೇಕು, ಹಾಸಿಗೆನೇ ದೊಡ್ಡದು ಮಾಡ್ಬೋದಲ್ಲ, ಅದು ಹೇಗೆ ಪ್ರಜ್ಜು ಅವರೇ, ಅದು ಹೇಗೆ ಹೇಳಿ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬ್ರೇಕಿಂಗ್ ನ್ಯೂಸ್ ಉಂಡಾ ಅಂದ ಲೈಕ್ ಕೊಡಿ ಆಯಿತಾ ಪ್ರಜ್ಜು ಅವರೇ. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ಎಲ್ಲಿಂದ ಲೈವ್ ನೋಡ್ತೀರಾ ನಮಗೂ ಹೇಳಿ ಆಯಿತಾ. ನಿಮ್ಮದು ಚಾನಲ್ ಇರಬೇಕು ನನ್ನ ಪ್ರಕಾರ ಅಲ್ವಾ ಪ್ರಜ್ಜು ಅವರೇ. ಎಲ್ಲಿ ಹೋದ್ರಿ ಮಾರೆ, ಕಮೆಂಟ್ ಆಗಿ. ಯವ್ವ, ನಾ ಕನೆಕ್ಟ್ ಆಗಿ 1 ವಾರ ಆಯಿತು. ಹೌದಾ, ಮತ್ತು ನಿಮಗೆ ಬ್ಲೂ ಯಾಕಿಲ್ಲ, ಬ್ಲೂ ಯಾಕೆ ಕೊಟ್ಟಿಲ್ಲ ಅವಳಿಗೆ, ಚರ್ಬಿಯಾ ಓನರ್ಗೆ ನೋಡಿ. ನಿಮಗೆ ಬ್ಲೂ ಕೊಟ್ಟಿಲ್ಲ, ನೀನೇ ಆಗಿಲ್ಲ. ಹೌದಾ, ನೋಡ್ತೇನೆ ಇದನ್ನು. ನೀವು ಕಮೆಂಟ್ ಹಾಕಿದ್ದೀರಾ ಹೇಳಿ ಮೊದಲು, ಕಮೆಂಟ್ ಹಾಕಿದ್ದೀರಾ? ಕಮೆಂಟ್ ಹಾಕಿದರೆ ನಾನು ನೋಡ್ತಿದ್ದೆ ಮಾರೆ, ನೀವು ಕಮೆಂಟ್ ಹಾಕಿಲ್ವ ಅಂತ ನೋಡಿ. ಪ್ರಜ್ಜು ಬ್ರೋ ಅವರಿಗೆ ಹಾಯ್ ಹೇಳ್ತಿದ್ದಾರೆ ನಮ್ಮ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೆಲೋ ರವಿ ಬ್ರೋ ಅಂತ ಪ್ರಜ್ಜು ಅವರು. ಕಮೆಂಟ್ ಹಾಕಿ ಮಾರೆ, ನಿಮ್ಮ ಮಂಡೆಗೆ ಒಂದು ಕೊಡ್ತೇನೆ ನೋಡಿ. ಅಲ್ಲಿ ನನ್ನ ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಆಯಿತಾ. ಸಪೋರ್ಟ್ ಅಂತ ರವೀಂದ್ರಣ್ಣ. ಬನ್ನಿ ಬನ್ನಿ ಜನರ ಅಂತ ಹೇಳ್ತಿದ್ದಾರೆ. ಹಾಗೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ, ಲೈಕ್ ಕೊಡಿ. ಇದು ರೈಲು ಮತ್ತೆ ಬಿಡುವ, ಮಾತಾಡಿ ಆಯ್ತು.
ಎಲ್ಲಿ ಹೋದ್ರಿ? ಎಂತ ಮಾರೆ ನೀವು ಬೇಗ ಬನ್ನಿ ಮಾರೆ. ಹೌದು, ಪಟಪಟ ಲೈಕ್ ಕೊಡಿ ಮಾರೆ. ಹೌದು, ಪಟಪಟ ಲೈಕ್ ಕೊಡಿ, ಪಟಪಟ ಕಮೆಂಟ್ ಮಾಡಿ. ಹಾಕಿದ್ದೀನಿ ನೋಡಿ ಮಾರೆ. ನೋಡುವ ನೋಡುವ ಪ್ರಜ್ಜು ಅವರೇ, ನೋಡ್ತೇನೆ ಆಯಿತಾ. ನೀವು ಹುಷಾರಲ್ಲ, ನೀವು ಕಮೆಂಟ್ ಮಾಡಿರ್ತೀರಿ. ಎನ್ನ ಅಕ್ಕನ ಮದುವೆ ಮಂಜಲ್ ಶಾಸ್ತ್ರದ ದಿನ 25 ಏರಿ ತುಷಾಂತ್ ಏರವು 25 ಬೊಂಡನ ಕಂತದ್ದು ಬೊಕ್ಕೊಂಜಿಲ್ಲದ ಗುವೆಲ್ಗೆ ಬಾರ್ದಿನಿ ಏರವು ತಗೊಳ್ಳಿ ಮಾರೆ. ಲೈಕ್ ಕೂಡ ಕೊಟ್ಟೆನಾ? ಹೌದಾ, ಥ್ಯಾಂಕ್ ಯು ಪ್ರಜ್ಜು ಅವರೇ. ಆಗಲ್ಲ, ನಿಮ್ಮದು ಕಮೆಂಟ್ ನೋಡಬೇಕು, ಮತ್ತೆ ನಿಮ್ಮ ವಿಡಿಯೋ ನೋಡ್ತೇನೆ ಆಯಿತಾ. ಏರ್ ಮರ್ರೆ ಅಂತ ರವೀಂದ್ರಣ್ಣ. ಹಾಯ್ ಸತೀಶ್ ಅಣ್ಣ, ಹೇಗಿದ್ದೀರಾ? ಹಾಯ್ ಮುದ್ದು ತಂಗಿ ಅಮ್ಮ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಎಂಚವುಲ್ಲ ಇರೇ ತುಳು ಬರ್ಪುಂಡ ಈ ಪ್ರಜ್ಜುನ ಮಂಡೆ ಪಾಡ್ಲದಕ್ಕ ತುಳು ಬರ್ಪುಂಡಾರೆ ಯಾನೆ ಮಾರ ಇರೆಗೆ ಚರ್ಬಿ ಅತ್ತ 11 ಲೈಕ್ ಡನ್ ಅಂಚನ ಪ್ರಜ್ಜು ಲೈಕ್ ಕೊಡ್ತುಜ್ಜರ ಅಂದತೆ. ತುಷಾಂತ್ ಬ್ರೋ ದಾದಲ ಮಲ್ಪುವರ ತಾಪನಂತಲ್ಲ ರವೀಂದ್ರಣ್ಣೆ. ತಂಗಿ ಊಟ ಆಗಿದೆ ಸತೀಶ್ ಅಣ್ಣ, ನಿಮ್ದಾಗಿದ? ಸತೀಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ರವೀಂದ್ರ ಅಂತ ಸತೀಶ್ ಅಣ್ಣ. ಪ್ರಜ್ಜು ಉಳ್ಳಾರ ಒಡೆಪೋಯರ್ ಇರೇ ತುಳು ಬರ್ಪುಂಡ ತುಳುಟೆ ಬರ್ತಾರಲ್ಲ. ಕನ್ನಡದಲ್ಲಿ ಮಾತಾಡಿದವರ ಹತ್ರ ಕನ್ನಡದಲ್ಲಿ ಮಾತಾಡೋದು. ಮಲ್ಲ ಕಲುವೆ ಕಲುವೆನ ಸೂಪರ್ ಅಂತ ರವೀಂದ್ರಣ್ಣ. ಊಟ ಡನ್ ಅಂತ ಹೇಳ್ತಿದ್ದಾರೆ. ಊಟ ಮಾಡಿದ್ರಾ? ನನಗೆ ಬರೋದಿಲ್ಲ ಮಾರ್ರೆ, ಏನೋ ಸ್ವಲ್ಪ ಇವರ ಲೈವಲ್ಲಿ ಕಲಿತಿರು. ನನ್ನ ಲೈವ್ಗೆ ಬಂದರೆ ನೀವು ತುಳು ಖಂಡಿತ ಕಲಿತೀರಿ ಪ್ರಜ್ಜು ಅವರು. ಗೊತ್ತಾಯ್ತಾ? ನನ್ನ ಲೈವ್ಗೆ ಬರ್ತಾ ಇರಿ, ತುಳು ಭಾಷೆ ಖಂಡಿತ ಕಲಿತೀರಿ. ಸಪೋರ್ಟ್ ಅಂತ ರವೀಂದ್ರಣ್ಣ ಅಲ್ವಾ ರವೀಂದ್ರಣ್ಣ? ಸೂಪರ್, ಥ್ಯಾಂಕ್ ಯು. ಒಣಸಾತಂಡ ಇರ್ನಾತಂಡ ಪ್ರಜ್ಜು ಕಮೆಂಟ್ ಅಂತ ರವೀಂದ್ರಣ್ಣ. ಇಲ್ಲಿ ತುಳು ಭಾಷೆ ಹೇಳಿಕೊಡುವ ಕಾರ್ಯಕ್ರಮ ಕೂಡ ಇದೆ ಆಯಿತಾ. ಒನ್ಸ್ ಮೋರ್ ಹೌದೌದು. ಹಾಯ್ ಲೈಕ್ ಬಾಯ್ ರಕ್ಷಿತ್. ಹಾಯ್ ಸೈಲೆಂಟ್ ಪರ್ಸನ್ ರಕ್ಷಿತ್. ರಕ್ಷಿತ್ ಹಾಯ್ ಕೂಡ ಬಾಯ್ ಪನ್ನೊಂದುಲಾರ. ಸೂಪರ್ ಅಂತ ರವೀಂದ್ರಣ್ಣ. ಜಸ್ಟ್ ಆಯಿತು. ಹೌದಾ, ತುಳುಟು ಬರಲಿ ಪ್ರಜ್ಜು, ತುಳುವಲ್ಲಿ ಹೇಳಿ ಆಯಿತಾ, ನಾವು ಹೇಳಿಕೊಡ್ತೇವೆ. ಕಮೆಂಟ್ ಅಂತ ರವೀಂದ್ರಣ್ಣ. ಗುಡ್ ಅಂತಾರ. ದಾದಾ ದಾದಾ ಅಯ್ಯೋ ಸತೀಶ್ ಅಣ್ಣ, ದಾದಾ ಕಜಿಪ್ಪು ಅಲ್ಲ ಕಜಿಪು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರ ಅಂತ ರವೀಂದ್ರಣ್ಣ. ಲೈಕ್ ಕೊಟ್ಟವರು ಕಮೆಂಟ್ ಮಾಡಿ, ಹಾಗೆ ನಮ್ಮ ಜೊತೆ ಮಾತಾಡಿ. ಸತೀಶ್ ಅಣ್ಣ ಅಂತ ರವೀಂದ್ರಣ್ಣ. ಹೌದಾ, ಓಕೆ ಪ್ರಜ್ಜು ಅವರೇ, ಮತ್ತೆ ಬನ್ನಿ. ಬಾಯ್. ದಾದಾ ಕಜಿಪು. ಕಜಿಪು ಎಂತ ಅಂತ ಕೇಳ್ತಿದ್ದಾರೆ ನೋಡಿ. ಒಣಸು ಮಲ್ತಾರ. ಊಟ ಮಾಡಿದ್ರ? ಗೂಗಲ್ ಆಂಟಿ ಮಿಸ್ಟೇಕ್. ಗೂಗಲ್ ಆಂಟಿ ಕೊಟ್ಟದ್ದ ಅವರಿಗೆ ಭಾಷೆ ಎಲ್ಲ ಆಯ್ತಾ. ಊಟ ಆಯ್ತಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ದಾದಾ ಕಜಿಪ್ಪಲ್ಲ ಕಜಿಪ್ಪು. ಜಿ ಉಂಟಲ್ಲ, ಜಾ ಚೀ ಅಲ್ಲ ಜಿ. ಓಕೆನಾ? ಮುದ್ದು ಪುಟ್ಟ ಹೇಳಿ ಕೃಷ್ಣಣ್ಣ, ಹೇಳುವಂಥವರಾಗಿ. ಏನು ವಿಷಯ? ಗೂಗಲ್ ಅಂಕಲ್ ಹತ್ರ ಇದು ಗೂಗಲ್ ಆಂಟಿ ಹೇಳಿದ್ದಂತೆ ರವೀಂದ್ರಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. ಹಾಯ್ ಸತೀಶ್ ಅಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ.
ಹಾಯ್ ಮೂರ್ತಿ ಅಂತ ಸತೀಶ್ ಅಣ್ಣ. ಯಾರಿದ್ದೀರಾ ಬೇಗ ಬೇಗ ಕಮೆಂಟ್ ಹಾಕಿ. ಹೈಡಲ್ಲಿರಬೇಡಿ, ಬೇಗ ಬೇಗ ಬಂದು ಕಮೆಂಟ್ ಹಾಕಿ ನೋಡು. ನಿಮ್ಮಲ್ಲಿ ಮಾತಾಡುವ ಅಂತ ಬಂದೆ ಮಾರೆ, ನೀವು ಮಾತಾಡ್ತಿಲ್ಲ, ಯಾಕೆ ಹೀಗೆ? ಎಲ್ಲಿ ಹೋದ್ರಿ ಎಲ್ಲ? ಹೋದ್ರಾ? ಮುದ್ದು ಪುಟ್ಟ ಬರ್ಸ ಉಂಡೆ ಬರ್ಸ ಇಜ್ಜಿ ಕಾಂಡೆತ್ತಡು ಕೂಡ ಇತ್ತ ಮೋಡ ಉಂಡು. ಅದಕ್ಕೆ ಆವಾಗ ಅಂಕಲ್ ಆಂಟಿಗೆ ಜೋರು ಮಾಡ್ತಾರೆ, ಹೌದಾ? ಸೂಪರ್ ಸೂಪರ್ ಅಂತ. ಯಾಕೋ ಈಗಾಯಿತು, ಏನಾಯಿತು ಜಗ್ಗು ಅಣ್ಣ? ಏನಾಯ್ತು ಹೇಳಿ? ಎಂತ ಅದು ಕುತ್ತಿಗೆಲ್ಲ ವರ್ಧ ಮಾಡಿದ್ದೀರಾ? ಕಮೆಂಟ್ ಕಮೆಂಟ್. ಥ್ಯಾಂಕ್ ಯು ರವೀಂದ್ರ ಅಣ್ಣ. ಯಾಕೆ ಈಗಾಯಿತು? ಸೂಪರ್, ಥ್ಯಾಂಕ್ ಯು. ಮಾತಾಡಿ ಗೈಸ್. ಎಂತ ನೀಲಿ ಬಾನಲ್ಲಿ ತೇಲಿಯೋ, ನೀಲಿ ಬಾನಲ್ಲಿ ತೇಲಿಯೋತೆ. ಓ ಅದಾ ಸಾಂಗ್, ಗೊತ್ತಾಯ್ತು ಗೊತ್ತಾಯ್ತು. ಸೂಪರ್ ಅಂತ ಹೇಳ್ತಿದ್ದಾರೆ. ಆ ಮೂರ್ತಿ ಅಣ್ಣನಲ್ಲಿ ಅದೇನಿದೆಯೋ. ಅಯ್ಯೋ ಜಗ್ಗಣ್ಣ, ಏಕೆ ಹೀಗಾಯ್ತು? ನಾನು ಅಯ್ಯೋ ದೇವರನ್ನೇ. ಒನ್ಸ್ ಮೋರ್ ಕೂಡ ಇಲ್ಲ ನಿಮ್ಮ ಮಂಡೆ. ಜಗ್ಗಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣ. ಈ ಜಗ್ಗಣ್ಣನ ಕಾಮೆಂಟಲ್ಲಿ ಮುದ್ದವರು ನಗ್ತಾ ಇದ್ದಾರೆ. ಮತ್ತೆಂತ ನಗದು ಬಿಟ್ಟು ಅಳ್ಳಿಕ್ಕೆ ಆಗ್ತದೆ ಹೇಳಿ? ನಗ್ಲೇಬೇಕು ಇಂಥ ಕಮೆಂಟ್ ನೋಡ್ತೆ. ಅಪ್ಪ ದೇವರನ್ನೇ. ಸೂಪರ್ ಅಂತ ಹೇಳ್ತಿದ್ದಾರೆ. ಜಗ್ಗಣ್ಣ ಎಲ್ಲಿಗೆ ಹೋದರು? ಜಗ್ಗಣ್ಣ ಇದ್ದಾರೆ ನೋಡಿ, ಇನ್ನೊಂದು ಕಮೆಂಟ್ ತಕೊಂಡು ಬರ್ತಾರೆ ಈಗ ನೋಡಿ. ಎಲ್ಲಿಗೆ ಹೋಗಿಲ್ಲ, ಅವರಿದ್ದಾರೆ. ಇನ್ನೇನು ಮುದ್ದು ಒನ್ಕೆ ಹತ್ತಿರದಲ್ಲಿ ಇದ್ದೀರಾ, ಬೇಗ ಮೌನ ಆಗಲಿ. ಸತೀಶ್ ಅಣ್ಣ ನಿಮ್ಮೆಲ್ಲರ ಆಶೀರ್ವಾದದಿಂದ ಆದಷ್ಟು ಬೇಗ ಮೌನ ಆಗಲಿ. ಮತ್ತೆ ನನ್ನನ್ನು ಹುಡುಕಿ ಆಯಿತಾ, ಗೂಗಲಲ್ಲಿ ಹುಡುಕಿದ್ರೆ ಆಯಿತು ಅಲ್ವಾ ರವೀಂದ್ರ ಅಣ್ಣ? ಮತ್ತೆ ಹುಡುಕಿ ನಮ್ಮನ್ನು. ಹೌದು ನಿಜ. ಒನ್ಸ್ ಮೋರ್. ಅಯ್ಯೋ ದೇವರೇನೆ, ಗೂಗಲಲ್ಲಿ ಹುಡುಕುವುದಿಲ್ಲ, ಸಮುದ್ರ ಮಧ್ಯೆ ತಕೊಂಡು ಹೋಗಿ ಬಿಟ್ಟು ಬರ್ತೇವೆ. ಎಲ್ಲಿಗೆ? ಜಗ್ಗಣ್ಣ ಚೊಂಬು ಇಟ್ಕೊಂಡು ಗುಡ್ಡೆಗೆ ಹೋದ. ಅಯ್ಯೋ ತುಷಾಂತ್, ಜಗ್ಗಣ್ಣನ ಮಧ್ಯೆ ಒಂದು ಕಾಮೆಂಟ್. ಮುದ್ದು ಲೈವ್ನಲ್ಲಿ ತೇಲಿ ಹೋದೆ ನಾನು. ಅಯ್ಯೋ ಜಗ್ಗಣ್ಣ, ಆಮೇಲೆ ಹೊಸ ರೂಲ್ಸ್ ಮಾಡ್ತಾರೆ ಮಾರ್ರೆ ಮೌನ ಆದಮೇಲೆ. ಅದೆಲ್ಲ ಇಲ್ಲ ರವೀಂದ್ರ ಅಣ್ಣ ನಿಮ್ಮ ಮಂಡೆ. ಒಂದು ಆ ಚೊಂಬನಲ್ಲಿ ಅದೇನಿಲ್ಲ. ತೂಲೆ ತುಷಾಂತ್,
ಅಯ್ಯೋ ಜಗ್ಗಣ್ಣ ಆ ಚೊಂಬುಡ್ದು ಅದಕ್ಕೆ ಪೋಯಿನೇ ನಮಗಳು ಗೊತ್ತಿಲ್ಲ ಮೂರ್ತಿ ಬ್ರೋ ಹಿರೇಗ್ ಗೊತ್ತುಂಡ ಅಂತ ಹೇಳ್ತಿದ್ದಾರೆ. ಮುದ್ದು ಅಮ್ಮ ಹೀಗೆ ನಗು ನಗುತ್ತಾ ಇರು. ಥ್ಯಾಂಕ್ ಯು ಸತೀಶ್ ಅಣ್ಣ. ಚೊಂಬಿನಲ್ಲಿ 90 ಇದೆ. 90 ಅದು 100 ಇದ್ದದ್ದು. 90 ಅದು 10 ಯಾಕೆ ಬಿಟ್ಟದ್ದು? 10 ಕೂಡ ಸೇರಿಸಿ 100 ಆಗ್ತದೆ. ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಐಡಲ್ಲಿ ಎಂತ ನೀವು ಮೊಟ್ಟೆ ಇಡೋದು? ಬೇಗ ಬೇಗ ಒಂದು ಕಮೆಂಟ್ ಹಾಕಿ ನೋಡುವ. ಇಲ್ಲಿ ಜಗ್ಗಣ್ಣ ಇದ್ದಾರೆ, ಆಮೇಲೆ ನಮ್ಮದು ಯಾರು ಸತೀಶ್ ಅಣ್ಣ ಇದ್ದಾರೆ, ರವೀಂದ್ರ ಅಣ್ಣ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಯಾರು ಅಂದರೆ ನಮ್ಮ ಕೃಷ್ಣ ಅಣ್ಣ. ಪ್ಲೀಸ್ ಗೈಸ್ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಬೆಲೆ ಬೆಲೆ ಗೈಸ್, ಪಾತಿರ್ಲೆ ಗೈಸ್. ಓ ಜನರೇ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸೂಪರ್ ಲೈವ್, ಥ್ಯಾಂಕ್ ಯು ಸತೀಶ್ ಅಣ್ಣ. ಆ ಚೊಂಬಿನಲ್ಲಿ ಬಾರಿದೆ, ಚೊಂಬಿನಲ್ಲಿ ಬಾರನ್ನು ಇಡ್ಲಿಕ್ಕೆ ಆಗ್ತದ ಜಗ್ಗಣ್ಣ? ಎಂತ ನೀವು? ಆ ಚೊಂಬಿನಲ್ಲಿ 90 ಮಾತ್ರ ನಿಲ್ಲುವುದಾ? ಆ 90 ಸಾಕ? 360 ಇರ್ಬೋದಲ್ಲ ಅಂತ ಹೇಳಿದ್ದು ತುಷಾಂತ್. ಅಯ್ಯೋ ದೇವರೇನೆ. ಮುದ್ದು ಪುಟ್ಟ ಯಜಮಾನ್ರು ಕಾಲ್ ಮಾಡ್ತಾರಾ? ಗೊತ್ತಿಲ್ಲಲ್ಲ ಕೃಷ್ಣಣ್ಣ. ಸತೀಶ್ ಅಣ್ಣ ಥ್ಯಾಂಕ್ ಯು. ತುಷಾಂತ್ ಅವರು ನಾಗ್ತಾ ಇದ್ದಾರೆ, ಕೃಷ್ಣ ಬ್ರೋ ಅಂತ ರವೀಂದ್ರಣ್ಣ. ಮಧ್ಯದಲ್ಲಿ ಒಂದು ಅವ್ರದ್ದು ಇದು ಜಾತಕ ಬಿಡಿಸೋದಾಯ್ತಾ ಇವರು ಕೃಷ್ಣಣ್ಣ. ಕಾಲ್ ಟೈಮ್ ಚೇಂಜ್ ಮಾಡ್ತೀರಿ ಗಿರಾಮ ಅಜ್ಜೇರು. ಕಾಲ್ ಬಂದರೆ ಆ ಕಾಲ್ ಗಿಡ ಪುಡ್ ಮೂರ್ತಿ ಬ್ರೋ ಅಂತ ಹೇಳ್ತಿದ್ದಾರೆ ತುಷಾಂತ್. ನಿಮ್ಮ ಯಜಮಾನರು ಕೇಳಿದ್ದು ಮುದ್ದು ಪುಟ್ಟ ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ ಕೃಷ್ಣಣ್ಣ. ಹೌದಾ ಮೂರ್ತಿ ಅವರೇ? ಭಾವ ಫೋನ್. ಅಯ್ಯೋ ದೇವರೇನ. ಹೌದು. ಅಯ್ಯೋ ಸತೀಶ್ ಅಣ್ಣ ನಿಮ್ಮ ಮಂಡೆ. ಇವತ್ತು ಎಂತ ಗೊತ್ತಾ, ನಮ್ಮ ಇನ್ನೊಂದು ಯೂಟ್ಯೂಬರ್ ಇದ್ದಾರಲ್ಲ, ಯಾರು ಅಂದರೆ ಇವರು ಸುಲತಾ ಅಂತ. ಅವರಿವತ್ತು ಹುಟ್ಟಿದ ಹಬ್ಬ ಆಯಿತಾ, ಎಲ್ಲರೂ ಅವರಿಗೆ ವಿಶ್ ಮಾಡಿ ಓಕೆನಾ? ಸೌಮ್ಯ ಹಾಯ್ ಹಾಯ್ ಎಂಚೊಲ್ಲರು ಪೋಂಡು ಪೂರ ಪೋಂಡು ಅಂದಿ. ಹೌದು ಸತೀಶ್ ಅಣ್ಣ ಅಂತ ಹೇಳ್ತಿದ್ದಾರೆ. ನಮ್ಮ ಸುಲತಕ್ಕನ ಇವತ್ತು ಹುಟ್ಟಿದ ಹಬ್ಬ. ನನಗೆ ಯಾಕಿದು ಬರಲಿಲ್ಲ. ಅವರಿಗೆಲ್ಲರೂ ವಿಶ್ ಮಾಡಿ ಹುಟ್ಟುಹಬ್ಬಕ್ಕೆ. ಅವ್ರದ್ದು ಕೂಡ ಚಾನಲ್ ಇದೆ, ಚೆಕ್ ಮಾಡಿ ಆಯಿತಾ? ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರ ಅಣ್ಣ. ಕಾಲ್ನಲ್ಲಿ ನೇಲುತ್ತಾ ಇರುತ್ತಾರೆ ಸತೀಶ್ ಅಣ್ಣ ಅಂತ ತುಷಾಂತ್. ಯಾರು ಅಲ್ಲಿ ನೀವು ವಿಶ್ ಮಾಡಿದ್ರಿ ನೋಡಿ ರವೀಂದ್ರ ಅಣ್ಣ, ಅವ್ರದ್ದು ಚಾನಲ್ ಇದೆ ಆಯಿತಾ? ನಾನು ಪೋಸ್ಟ್ ಹಾಕಿದ್ದೇನಲ್ಲ, ಅವ್ರದ್ದು ಕೂಡ ಚಾನಲ್ ಇದೆ, ವಿಡಿಯೋ ಹಾಕ್ತಾರೆ. ಅವರು ಕೂಡ ತುಳುವಿನವರೇ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ. ಸೂಪರ್ ಅಂತ ಸೌಮ್ಯ. ಅರ್ಧ ಕಮೆಂಟ್ ಓದಬಾರ್ದು. ಅಯ್ಯೋ ಸತೀಶ್ ಅಣ್ಣ. ರವೀಂದ್ರ ಅಣ್ಣ ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಹೇಳ್ತಿದ್ದಾರೆ ಸೌಮ್ಯ ಸಿಸ್.
ನಾನು ಅವರಿಗೆ ಮತ್ತೆ ಹೇಳ್ತೇನೆ ಆಯಿತಾ, ನೀವು ವಿಶ್ ಮಾಡಿದ್ದನ್ನು ಅವರಿಗೆ ಹೇಳ್ತೇನೆ. ಮಧು ಮ್ಯಾಮ್ ಆ ಕಾಲ್ನಲ್ಲೇ ಹೇಳುತ್ತಾ ಇರ್ತಾರೆ. ಇಲ್ಲ ತುಷಾಂತ್, ನಿಮ್ಮ ಮಂಡೆ. ಸೌಮ್ಯ, ಊಟ ಮಾಡಿದ್ರಾ? ಚಹಾ ಕುಡಿದ್ರಾ? ಮತ್ತು ಹೇಗಿದ್ದೀರಾ? ಏನು ವಿಶೇಷ? ಹ್ಯಾಪಿ ಬರ್ತ್ಡೇ ಸಿಸ್. ಅಲ್ಲಿ ನಾನು ಪೋಸ್ಟ್ ಕೂಡ ಹಾಕಿದ್ದೇನೆ ಆಯಿತಾ, ಆ ಪೋಸ್ಟನ್ನು ನೋಡಿ ಕೂಡ ವಿಶ್ ಮಾಡಿ, ಅವ್ರು ನೋಡ್ತಾರೆ. ಮತ್ತೆ ಮೆಲ್ಲ ಹೇಳಿ ಅವ್ರ ಹತ್ರ. ಯಾರ ಹತ್ರ ಕೃಷ್ಣಣ್ಣ ಮೆಲ್ಲ ಹೇಳೋದು?
ಅಂದ ಶಕ್ ಗೇಟ್ ವೈಪ್ಲೆ ಹಾಂ 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 ಪಾಡ್ಲೆ ರಗಾಳ ಇದ್ದು ಏನನಂಜಿ ಮೂಲು ಒಂದಕ್ಕೆ ಕುಲ್ಲ ಇಲ್ಲ ಕಾತ್ ಏನಾಯಿತು ಇಲ್ಲಿ ಸೂಪರ್ ಸೂಪರ್ ಥ್ಯಾಂಕ್ ಯು. ಅರ್ಧ ಕಮೆಂಟು ಓದಬಾರ್ದು. ಹ್ಯಾಪಿ ಬರ್ತ್ಡೇ ಸುಲತಕ್ಕ ಮುದ್ದು ಪನ್ಪಿರವೇ ಇರಡ ಯಾನ ಪಂಡಿನವಿನ ಓಕೆ ಸೂಪರ್ ಅಂತ ರವೀಂದ್ರಣ್ಣ. ಊಟ ಆಯ್ತಕ್ಕ, ಶಾಲೆಗೆ ಯಾಕೆ ಬರಲಿಲ್ಲ, ಟೀಚರ್ ಬೈತಾ ಇದ್ರು ನಿಮಗೆ, ಹೌದಾ? ಕಂಗ್ರ್ಯಾಚುಲೇಷನ್, ಮೋನು ಆಗಿದೆ. ಯಾರ್ದು ಮನು ಅವರು? ಮೋನು ಆದತ್ತು. ಲೈಕ್ ಥ್ಯಾಂಕ್ ಯು ಮನು. ಹಾಯ್ ಎಮ್ ಡಿ ಅಂತ ಸತೀಶ್ ಅಣ್ಣ. ಎಮ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸತೀಶ್ ಬ್ರದರ್ ಹಾಯ್ ಅಂತ ಮನು. ಇದ್ದೇನೆ ರವೀಂದ್ರಣ್ಣ. ಲೈವ್ ಓನರ್ ಕಾಣೆಯಾಗಿದ್ದಾರೆ, ಹುಡುಕಿ ಕೊಟ್ಟೆ ಅವ್ರಿಗೆ 1 ಟೀ 2 ಸಮೋಸ. ರವಿ ಬ್ರದರ್ ಹಾಯ್ ಅಂತ ಹೇಳ್ತಿದ್ದಾರೆ ಮನು. ಸೂಪರ್ ಸೂಪರ್ ಥ್ಯಾಂಕ್ ಯು. ಇದ್ದೇನಾಯ್ತಾ? ಇದು ಎಂತ? ಇದು ಕೂಡ ಮಲಯಾಳಮ್ಮ. ತುಷಾಂತ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕಡಲೆ ತಿಂದು ಬರ್ತೀನ ಅತ್ತಿಯೇ ರವೀಂದ್ರಣ್ಣ. ಇನ್ನೊಂದು ಕಮೆಂಟ್ ಓದಿಲ್ಲ, ಯಾವುದು? ಎಲ್ಲಿಂಟು? ಮುದ್ದು ನಿಮ್ಮ ಹುಟ್ಟಿದ ಹಬ್ಬದ ಹುಟ್ಟು ನಂದಲ್ಲ ಸತೀಶಣ್ಣ, ನಂದು ಹುಟ್ಟು ಹಬ್ಬ ಅಲ್ಲ ಆಯಿತಾ. ಅದು ಸುಲತಕ್ಕಂತಿದ್ದಾರೆ, ಅವರು ಕೂಡ ಇನ್ನೊಂದು ಯೂಟ್ಯೂಬರ್ ಆಯಿತಾ. ಅವರು ಕೂಡ ಲೈವ್ ಮಾಡೋದಿಲ್ಲ, ವಿಡಿಯೋ ಎಲ್ಲ ಮಾಡ್ತಾರೆ. ಅವರು ಕೂಡ ಅವರ ಹುಟ್ಟು ಹಬ್ಬ ಇವತ್ತು. ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಓದಿ ಮಾರ್ರೆ, ಕನ್ನಡ, ಅದು ಕನ್ನಡನ. ಎಂಕ ಒಂದಿರ್ನ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಓಕೆ ಅವ್ರದ್ದು ಚಾನಲ್ ಇದೆ, ಅವರ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಅಂತ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ತುಷಾಂತ ಲೈವ್ ಇಲ್ವಾ? ಒಡ್ಡೆ ಬನ್ನಿ ಮುಲ್ಪದಾದ ಒಣಸುಂಡಿಗೆ ರಡ್ಡು ಬಟ್ಟಲು ಬತ್ತಲೆ ಒಣಸ್ಬಾರ್ದು. ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅಲ್ವಾ ರವೀಂದ್ರಣ್ಣ? ಜಗ್ಗಣ್ಣನಿಗೆ ಊಟ ಹಾಕುವ ಆಯ್ತು. 2 ತಟ್ಟೆ ತಕೊಂಡು ಬನ್ನಿ. ಜಗ್ಗಣ್ಣ ಪಿರ ಅಡ್ಡಬೂರಿ ಮೇರಿ ಸರಿ ತುಷಾಂತ ಅಡ್ಡಬೂರು ಇರ ಗೊತ್ತಾಪ್ಪ ಬರಲ್ಲ ಕೊಲ್ಲ ಮಾರ್ರೆ ಬೊಕ್ಕ ಗಂಟು ಪೂರ ಬೇನಂಡ. ಲೈವ್ ಉಂಟು 7 ಗಂಟೆಗೆ 2 ಗಂಟೆಗ. ತುಷಾಂತ್ ಅವರ ಲೈವ್ ಉಂಟಾಯ್ತಾ? 7:15 ಇಲ್ಲದಿದ್ದರೆ 8 ಗಂಟೆ. ಅವರ ಲೈವ್ಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಮಾಮೂಲಿ ಟೈಮ್ 7:15 ಅಲ್ವಾ? ಪಿರಾವು ಡಾಡ್ಡ ಬೂರೊಚ್ಚಿ ಮಾರ್ರೆ ಅಂತ ಜಗ್ಗು ಅಣ್ಣ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಈ ಜಗ್ಗು ಅಣ್ಣನ ಕಾಮೆಂಟ್ ಪಿರಾವು ಡಾಡ್ಡ ಬೂರೊಚ್ಚಿ. ಇಟ್ಸ್ ರೈಟ್ ಕುಕ್ಕರ್ ಮ್ಯಾಮ್. ಎಲ್ಲರೂ ತುಷಾಂತ್ ಅವರ ಲೈವ್ಗೆ ಸಪೋರ್ಟ್ ಮಾಡಿ. ಏನು ಕಾವಿನ ಓದು ನಗತ್ತಲಿಕ್ಕೆ
ಎಂಚಿನ ಒನ್ಸೋರು ಅನ್ಕೊಂಡಿರ ಮಂಡೆ ಸ್ಕಿಪ್ ಮಲ್ದಜ್ಜಿ ಓದಿಯವೆ ಈಗ ನಾವು ಒಂಜಿ ಕಮೆಂಟ್ ಬುಡ್ದು ಪೂರ ಓದಿಯವೆ ಸ್ಕಿಪ್ ಮಾಡಿಲ್ಲ ತುಷಾಂತ್ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ಓ ಜನರೇ ಬನ್ನಿ, ಎಲ್ಲಿದ್ದೀರಾ, ಯಾಕೆ ಮಾತಾಡ್ತೀರ? ಇಲ್ಲಿರುವುದು 3 ಜನ, ಒಂದು ಜಗ್ಗಣ್ಣ, ಒಂದು ರವೀಂದ್ರಣ್ಣ, ಒಂದು ತುಷಾಂತ್ ಅಲ್ವಾ, ಇರುವುದು ಇವರೇನಂತ. ಸಪೋರ್ಟ್ ಮಾಡಿ ಬನ್ನಿ ಕೋಪನ್ ಅಂತ ಕೇಳಿದ್ದಾರೆ. ಹೌದು, ಎಲ್ರಿಗೂ ಕೋಪ ಅಂತ. ಕಿಪ್ಪು ಮುದ್ದು ಡಿಸ್ಪ್ಲೇ ಕಪ್ಪು ಡಿಸ್ಪ್ಲೇ ವೈಟ್ ಇದ್ರೆ ಅಲ್ಲಿ ಕಮೆಂಟ್ ಯಾರು ಓದುದು? ಜಗ್ಗಣ್ಣ ಜಗ್ಗಣ್ಣ ನಿಮ್ಮ ಹತ್ರ ಬೇಡ ಬಿಡಿ, ಕೇಳುವಂತ ಇದ್ದೆ, ಬೇಡ ಅಂತ ಅನಿಸ್ತು, ಬೇಡ ಬಿಡಿ. ಎಲ್ಲಿ ಹೋದ್ರಿ? ಎಂತ ಯೋಚನೆ ಮಾಡಿದೆ ಅಂತ? ಬೇಡ, ಲೈವಲ್ಲೆಲ್ಲ ಬೇಡ ಆಯ್ತಾ. ಯೋಚನೆ ಮಾಡಬೇಡಿ ಜಗ್ಗಣ್ಣ, ಕೆಳಗೆ ನೋಡಿ ನೋಡಿ, ಅಲ್ಲಿ ಮೇಲೆಯಿಂದ ಮತ್ತೆ ಹಲ್ಲೆ ಎಲ್ಲ ಬೀಳ್ತದೆ ಆಯ್ತಾ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ರವೀಂದ್ರಣ್ಣ ಎಲ್ಲಿ ಮಾಯ ಆದ್ರು? ರವೀಂದ್ರಣ್ಣ ಯಾರಿದ್ದೀರಾ? ಎಂಚಿನೇ ಭರತನಾಟ್ಯ ನನಗೆ. ಅಯ್ಯೋ ದೇವ, ಜಗ್ಗಣ್ಣ ಡ್ಯಾನ್ಸ್ ಸೋಕುಂಡು. ಒಂಜೇರು ಕುಡಂಜೇರಿ ಅವು ಕುಡಂಜಿ ನಲ್ಪನ ಏರು. ರವೀಂದ್ರಣ್ಣ ಇದ್ದೀರಾ? ತುಷಾಂತ್ ಜನ ಇಜ್ಜಿ ಡ್ಯಾನ್ಸ್ ಮಾಡ್ಕೊಡತ್ತೆ. ತಕತೈ ತಕತೈ ನಲ್ಪ ಅವು ಮೂರ್ತಿ ಅನ್ನೆ. ಓ ಹೈಡ್ ಕುಡಂಜಿ ಮೂರ್ತಿ ಅನ್ನೆನಾ? ಸರಿ ಸರಿ, ಪೊಣ್ಣು ವೇಷ ಪಾಡ್ದನ ಮೂರ್ತಿ ಅಣ್ಣತೆ. ಬನ್ನಿ ಬನ್ನಿ ಜನರೇ, ಕಮೆಂಟ್ ಹಾಕಿ. ಇಂಕ ಬಾಯಂಗ ಒಂದುಂಟು ಜಗ್ಗಣ್ಣ. ಇವತ್ತಿನ ಪ್ರಸಂಗ ಉಳಿಸುತ್ತೆ ಕಾಳಗ, ಹೌದಾ? ದಾದ ಕಜುಪು ಬೀಟ್ರೂಟು ತೌತೆ ಬೊಕ್ಕ ಉಪ್ಪಡು ಪಾಯಸ. ಸಪೋರ್ಟು ಕಮೆಂಟ್ ಥ್ಯಾಂಕ್ ಯು. ಸ್ಕಿಪ್ಪು ಈ ತುಷಾಂತನ ಓವ್ಯ ಇವತ್ತಿನ ಪ್ರಸಂಗ ಉಳಿಸುತ್ತೆ ಕಾಳಗ ಓದಿಯಾತ ಇನ್ನ ಕೆಬಿಕೇನ ಪರ್ತಿದೀವಿ ಅಂದಾರ ತುಷಾಂತ್.
ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಒಲಾ ಡ್ರೈವಿಂಗ್ ಡೊಲ್ಲೇರು ಬೊಕ್ಕ ಸ್ಕಿಪ್ ಇಂತ ಅತ್ತೆ ಜೆಪ್ಪಲೆ ಜೋ 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 ಅತ್ತೆ ಯಾನ್ ಜೇಯ್ದುವೇನ ಈ ರವೀಂದ್ರ ಅಣ್ಣ ಒಂಜಿ ಕಮೆಂಟ್ ಪಾಡ್ದು ಲೈವ್ ಮಲ್ಪು ಜನ ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ ಅಂತ ರವೀಂದ್ರ ಅಣ್ಣ. ಅತ್ತೆ ರವೀಂದ್ರ ಅಂದೆ ಅನ್ ಜೇಯ್ದುವೆ ಅಲ್ಲೇ ತುಲೆ ಜೋ ಜೋ ಪನೊಂದುಲ್ಲೆ ಜಗ್ಗನ್ನೆ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಲೈವ್ ಇಜ್ಜ 8 ಗಂಟೆಗೆ ಲೈವ್ ಪೂರಲ್ಲ ಡೀಟೇಲ್ಸ್. ಜೈದಂಡಲ್ಲ ಒಂಜಿ ನಿದ್ರೆ ಆಯ್ತು ಅಂತ ಪೊರ್ಲದೊಂಜಿ ನಿದ್ರೆ ಆಯ್ತು. ಲೈವ್ ಮಲ್ದಿನ ಮಂಡೆಗೆ ಬೂಡ್ದು ಇಜ್ಜಿಂಡಲ್ಲ ಬೂಡ್ತಾ ಅಂತ ಒಂಜಿ ಬಿಟ್ಟು ಪಕ್ಕ ಮನದ ಲೈವ್ಗೆ ಜನ ನೆಪ್ಪ ಅಂತ ಮತ್ತೆ ರವೀಂದ್ರ ಅಣ್ಣ ಯಾನುಲ್ಲೆ ಮೂಲು ಒಂದೇರು ಅಪ್ಪು ಸ್ವರ್ಗ ಒಳ್ಳೆ ಇರ್ತದೆ. ಅಪ್ಪು ಸ್ವರ್ಗ ಆರು ಸ್ವರ್ಗಳ್ದು ಜತ್ತೊಂಬತ್ತು ಜಪ್ಪರನೇ ಪುಟ್ಟಲಿಕ ಅಯ್ಯೋ ಜಗ್ಗು ಅಣ್ಣ ಬೊಕ ನಿದ್ರಾನ್ ಪರೆಜ್ಜೆಯೇ ಇರ್ನ ಕತೆ ಎಡ್ಡೆಡ್ಲತ್ತ ಜಪ್ಪೋಡು ಲಕ್ಕೋಡು ಒನ್ಸ್ ಮೋರ್ ಎಂತ ಒನ್ಸ್ ಮೋರ್ ನಿಮ್ಮ ಮಂಡೆ. ಐಡಲ್ ಇದ್ದವ್ರು ಬೇಗ ಬೇಗ ಕಮೆಂಟ್ ಹಾಕಿ ನೋಡುವ. ಈಗ ನೀವೆಂತ ಐಡಲ್ ಎಂತ ಮಾಡೋದು ನೋಡ್ತೇನೆ, ಮಂಡೆಗೆ ಒಂದು ಕೊಡ್ತೇನೆ ನೋಡಿ. ಲೈವ್ ಓನರ್ ಬೈಬೇಕಂತ ಆಗ ಮಾತ್ರ ಕೆಳಗೆ ಬರ್ತಾರೆ ಅಲ್ವಾ. ಒಂತೆ ನಡಪ್ಲೆ ಜಾಗಿಂಗ್ ಮಲ್ಪಿ ಪಿಟ್ಟ ಪರಪಂಗ ಅಂದ ಜಗ್ಗಣ್ಣ. ಹೌದಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಜಾಗಿಂಗ್ ಉಂಡಿಯೇ ಬಯ್ಯ ಜಾಗಿಂಗ್ಗೆ ಬಂತು. ಹೌದಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯಾರೋ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ. ಇತ್ತ ಲೈವ್ ಉಂಡು, ರೋಡ್ ಲೈವ್ ಇಜ್ಜಿ ರೋಡ್ ಲೈವ್ ಮಲ್ಪುಜಿ ಬೊಕದಾಯ ಆತು ತೋರಾತೀನಿ ಸಮಾನ ನಡಪಿ. ಯವ್ವ ತುಷಾಂತ್ ಅವನ್ ಎಂಚ ಹೋಗ್ತೀನಿಯೇ ತುಷಾಂತ್ ಎಂಕ ಅವನೇ ಅನೋದಯ. ಅವರೇ ಇರಬೇಕು ಯಾರು ತೂಲೆ ರವೀಂದ್ರ ಅಣ್ಣ ತುಷಾಂತ್ ಬ್ರೋ ಅಂತ ಹೇಳ್ತಿದ್ದಾರೆ. ಕರ್ಮರ್ನ ಐಕಿತ ಜಗ್ಗಣ್ಣ ಒಂಜಿ ಕನಪಿರ್ತದೆ ಮ್ಯಾಟ್ರ್ ಮಾತಾಡ್ತಿರೋದು. ಹೌದಾ ನಿಮ್ಮ ಅಜ್ಜ ಕರ್ಮ ರವಿ ಬ್ರೋ ಅಂತ ತುಷಾಂತ್. ಯಾನು ಹೋದರ ನಾನು ಪೂರ ಮಾಡುವೇರಿ ತುಷಾಂತ್ ಸಂತೆ. ಎಷ್ಟೊತ್ತಿಗೆ ಕಾಲ್ ಮಾಡೋದಂತ. ಓ ಹಂಗ. ಯಾನು ಪನ್ಪು ಜೈಕಿ ಎನ್ನಲ್ಲ ಅಂಚೆ ನಾಪುಡು ಹೊರರ. ಅಯ್ಯೋ ಜಗ್ಗಣ್ಣ ಎನ್ನ ಒಂಜಿ ಕ್ವಶನ್,
ಇರ್ ಲೈವ್ ಮೀನು ಮಲ್ತೊಂದಿಪ್ಪುನಾಗ ಅಂಚಾಂಡೆ ಇಂಚ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರನ್ ಲೈವ್ ಮಲ್ತೊಂದಿಪ್ಪುನಾಗ ಈರ್ ಪನ್ನೆ ಅಂಚಾಂಡೆ ಇಂಚೆಂದು ಕೇನ್ಯ ಯಾನ್ ಲೈವ್ ಮಲ್ಪುಜಿ ಓ ಅಂಚದು ಬಚಾವಾಯ ಇಜಿಂದ ತಿಕ್ಕದು ಊರ್ದು ಬರುತ್ತೆ ಅಲ್ವಾ ಸಿಕ್ಕಿ ಹಾಕಿಕೊಳ್ತಾ ಇದ್ರು ನಮ್ಮ ಜಗ್ಗಣ್ಣ. ಭಾರಿ ಬಂದ ರವೀಂದ್ರ ಅಣ್ಣನಿಗೆ ಅನುಭವ ಉಂಟು ಅಲ್ವಾ ರವೀಂದ್ರಣ್ಣ, ಲೈವ್ ಮಾಡುವಾಗ ನಿಮಗೆ ಅನುಭವ ಆಗಿರ್ಬೋದು. ಅಯ್ಯೋ ತುಷಾಂತ್ ಲೈವ್ ಮಲ್ಪುರಾಗ ಅವೇನು ಪಾಡ್ಯರು ಪುರ್ಸೋತಿಜ್ಜ ಯಪ್ಪ ದೇವರನ್ನೇ ನಿಕ್ಲಿಗೆ ಮ್ಯಾಟ್ರ್ ತಿಕ್ಕಿನಿ ಅವೇನಾ ಹೆಡ್ಲೈನ್ ಪಾಡೋಡಿ ಹೆಡ್ಲೈನ್ ಪಾಡ್ದು ಬಿಡ್ಲಿ ಹೀಗೂ ರವೀಂದ್ರನ್ ದೇವರೇ ಈ ತುಷಾಂತನದು ಮಂಟೆ ಅವಸ್ಥೆ ನಿಕ್ಲಿಲ್ಲ ತೋಲೆ ನಿಕ್ಲ ಕಮೆಂಟ್ ತೂ ಒಂದಿಲ್ಲೇರು ಹೆಂಗೊತ್ತು ಜೀವಕ್ಕ ಕೆಲವರು ನೋಡಿ ಅಲ್ಲಿ ನೋಡ್ತಿದ್ದಾರೆ ಮಿತ್ತಡು ಕೆಲವರು ತೂಪೇರವೆ ದಾದಪನ ಒಂದಿಲ್ಲೇರು ಮುಕ್ಕುಲಿಂದ ಉಲ್ಲಾರ ಒಡೆಪೋಯಾರ ಮನೆ ಪೂಜಾರ್ ಮಾರ ಜೆತ್ತಾರ ದಾದ ಕತೆ ಅದು ಜಾರೋದು ಆದರೂ ಹೀಗೂ ಉಂಟೆ ವೀಕ್ಷಿಸಿ. ಹಾಂ, ಅದು ಜಾರುವುದು ಆದರೂ ಹೇಗೆ ವೀಕ್ಷಿಸಿ ಹೀಗೂ ಉಂಟೆ ನಿಮ್ಮ ಮಂಟೆ. ಇರು ಟೈಟಲ್ ಮಾಡಿ ಇರೋ ಕಾರಣ ಏನೋ ಇರು ಮನೆ ಬಂದು ಗುಲ್ಲಿ ಜಗ್ಗ ಅಂದ ಎನ್ನ ಮಂಡೆ ಎನ್ನಡನೆ ಉಂಡು ಮಾರೆ ಒಡಗ್ಲ ಪೋತುಜೆ ಅಂದ ಅವು ಇರ ಜಗ್ಗಣ್ಣ ಇರು ಬರೆತ್ತು ನಾವು ಓದಿಲೆಗೆ ಸಾರಿ ಫಸ್ಟ್ ಇರ್ನ ಕಮೆಂಟ್ ತೂವನ್ಲೆ ಯಪ್ಪ ಎಡ್ಡ ವ್ಯೂಸ್ ಇರ್ನ ಕಾರಣ ರವೀಂದ್ರಣ್ಣ ವ್ಯೂಸ್ ಎದ್ದು ಪೆಟ್ಟು ನೋಡ ಅಂದು ಅತ್ತಿಯರು ಜಗ್ಗಣ್ಣನ ಕಮೆಂಟ್ ತುಲೆಗೆ ಅರೇನು ಬರೆತು ತುಲೆಗೆ ಜಗ್ಗಣ್ಣ ಮುಂದಕ್ಕೆ ನಾನು ಅಡ್ಡ ಊರಿಯಪ್ಪ ಅಂದ ತುಷಾಂತ್ ಯಪ್ಪ ದೇವ ಹಂಚಿನ ಪುರ ಅವಸ್ಥೆ ನೀವು ಚಾಡಿ ಯಾರಿಗೆ ಹೇಳೋದು ಜಗ್ಗಣ್ಣ ಚಾಡಿ
ಆರು ಕೂಡ ಏನನ್ನ ಆಲೋಚನೆ ಮಲ್ಪರ ಪೋಯಿರ ಅಂತ ಜಗ್ಗಣ್ಣಿ ಯಾನ್ ನನಗಿನ ಪನ್ಪುನು ತಾತ ಪನೋಡಾವು ಮಕ್ಳಿಗೆ ಅದೇ ಜಗ್ಗಣ್ಣ ಉರ್ಲಾರೀರ ಹೈಟ್ ಉರ್ಲಾರ ಗೊತ್ತುಂಡು. ತುಷಾರ್ ಅದನ್ನು ಏನು ಮಾಡಿದ್ರು ಒಂದು ಬ್ರೇಕ್ನ ನಂತರ ಅಪ್ಪ ಎಬ್ಬಿ ತುಷಾಂತ್ ಹೀಗೂ ಉಂಟೆ, ಹೌದು ಹೀಗೂ ಉಂಟೆ. ತುಳುಟೆ ಕಮೆಂಟ್ ಪಾಡ್ಲೇವೆ ಕನ್ನಡೋಡು ಪಾಡೊಚ್ಚಿ. ಎಂಕ್ ಕೆಲಸ ಉಂಡು ಅಂದಿ ಪೋಪುನ ಉಂತುಲೆ ಜಗ್ಗಣ್ಣ ಎಲ್ಲ ಕೆಲಸ ಅನ್ಪಲೆ ಎಲ್ಲ ಕೆಲಸ ಅನ್ಪಲೆ ಇನ್ನಿತ ಯಾವ ಇರು ಕೆಲಸ ಮಂತನ ಹೈಡ್ನಲ್ಲಿ ಇರಬೇಡಿ ಬನ್ನಿ ಗೈಸ್. ಹೌದು ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹಾಯ್ ಜಿತೇಶ್ ಬ್ರದರ್ ಎಂಚೊಲ್ಲರು ಯಾನ್ಲ ಬೇಲೆಡುಲ್ಲೆ ಜಗ್ಗಣ್ಣ ಅಂತ ಹೇಳ್ತಿದ್ದಾರೆ ತುಷಾಂತ್. ಜಿತೇಶ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಜಿತೇಶ್ ಉಲ್ಲಾರ ಲೈಕ್ ಕೊಡಿ ಕಮೆಂಟ್ ಮಾಡಿ. ಎಲ್ಲೆ ಬಂಡ ಎಂಕ ಹಾಕುವೇರ ಇಲ್ಲ ಎಲ್ಲ ಹಾಕುನತ ಇನ್ನು ಹತ್ತತಿ ಯಾನ್ ಸೌಖ್ಯ ಅಂದ ಒಣಸಾಂಡ ಚಾಪರಿಯರ ಸಾರಿ ಇತ್ತೆ ಚಾಪರಿಯರಾಗೆ ನೋಡತ್ತ ಚಾಪರಿಯರ ದಾದಿ ತಿಂಡಿ ಸೂಪರ್ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. ಹಾಯ್ ರವೀಂದ್ರಣ್ಣ ಅಂತ ಹೇಳ್ತಿದ್ದಾರೆ ಜಿತೇಶ್ ಬ್ರದರ್. ಏಪದ ಒಣಸು ಮಾರ ಮಧ್ಯಾಹ್ನದ ಒಣಸು ಆನುಲ್ಲ ಓಕೆ ಜಗ್ಗಣ್ಣ ವರ್ಕ್ ಇತ್ತನ ವರ್ಕ್ ಮಲ್ಪ್ಲೆ. ಥ್ಯಾಂಕ್ ಯು ಸೋ ಮಚ್ ರೇಗಾವೆ. ಬನ್ನಿ ಬನ್ನಿ ಜನರೇ ಕಮೆಂಟ್ ಹಾಕಿ. ಮುದ್ದುಗು ಒಣಸುದನೇ ನೆನಪಾಪಿನಿ ಅಂದಿ ಒಣಸೊಂಜಿ ಬುಡ್ರಾಪುಂಡ ಬಂತು ನಮ್ಮ ಬದುಕೊಡಂಡ ಒಣಸು ಮಲ್ಪುಡು ಇತ್ತೆ ಮಧ್ಯಾಹ್ನ ಇರೇಗ ಅವು ಮಿಸ್ ಆಯ್ನಿ ಜಿತೇಶ್ ಬ್ರದರ್ ಇರು ರಬ್ಬರ್ ಒಯ್ತ್ಲೆಕ್ಕ ಒಯ್ಪು వచ్చాವೆ ರಬ್ಬರ್ ಒಯ್ಪು ಇರ್ತಲ್ಲ ಇಂಚ ಒಯ್ಪು వచ్చాವೆ ಇರು ಪಾಪತೆ ಯಾನ್ ಕೋಡೆ ಒಣಸು ಮಲ್ಪುಜಿ ಓಹೋ ಕೋಡೆ ಒಣಸು ಮಲ್ಪುಜಿಡ ಎಲ್ಲ ಒಣಸು ಮಲ್ಪುವೆ ಚಾರ್ಜ್ ಇದ್ದಿತ್ತೆ ಗೊತ್ತಾಂಡೆ ರವೀಂದ್ರಣ್ಣ ಇತ್ತೆ ಏತೈಕ ಬೈದನ್ ಪಂಡ 81 ಉಂಡು ಎಂಚಿನ ಮಿಸ್ ಆಪನಿರೇಗ ಮೆಸೇಜ್ ಸಾರಿ ಯಾನ್ ಏನಾನ ಒಂಜಿ ಗಮನ ನೋಡಿತ್ತೆ ಗೊತ್ತಾಂಡೆ ಲೈಕ್ ಕೊಡಿ ಮಾರ ಅಂತ ರವೀಂದ್ರಣ್ಣ. ಓಕೆ ಬಾಯ್ ಒಡೆ ಹೋಗುನಿಯೇ ಜಿತೇಶ್ ಉಂತುಲೆ ಮಾರ ಅಲ್ಲ ಬತ್ತನ ಬಿದಾಣ್ಣಿ ಮಾರ ಈ ಜನಕ್ಕೆ ಗುದ್ದೊಡು ಮಂಡೆ. ಲೈಕ್ ಡನ್ ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಆತ ಉಂಡಾತ ಚಾರ್ಜ್ ಯಾವ ಆತ ಯಾವ 5:30 ಮುಟ ಮಾತ್ರ ಬೊಕ್ಕ ಎಂಡ್ 5:15 ಎಂಡ್. ಪಿನ್ ಐಡಿ ಜೆತ್ತು ನಂದು ಹೈಡಲ್ಲಿ ಇರಬೇಡಿ ಬನ್ನಿ ಜನರೇ. ಹೌದು ಹೈಡಲ್ಲಿ ಇರಬೇಡಿ ಬೇಗ ಬಂದು ಕಮೆಂಟ್ ಹಾಕಿ. ಎಂಕ ನನ್ನ ಟೈಮ್ ಮಾಡು ಆಫೀಸ್ ಲಾಕ್ ಮಲ್ಪೊಡಿರೇಗದಾನೆ ಈರ ಅಂಚನ ಎನ್ನ ಕತೆ ಏನು ಗೊತ್ತಂಡಿ ಆಫೀಸ್ ಲಾಕ್ ಮಲ್ದೆ
ಜಿತೇಶ್ ಯಾನ್ ಆಫೀಸ್ ಲಾಕ್ ಮಾಡ್ತು ಪಿದ ಇಲ್ಲ ಆಫೀಸ್ ದಾಯ ಲಾಕ್ ಮಾಡ್ತು ನೀರು ಅಂಚೆನೆ ಬುಡ್ದು ಬೋಲಿ ಅದು ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ. ಅಪ್ಪಂಡೆ ಈರ್ ಬಲೆ ಕಾಪಾರ ಓಕೆ ಓಕೆ ಆನ್ ಬರ್ಪ ಇರ್ ಬುಡ್ದು ಬಲೆ ಆನ್ ಕಾಪ್ ಉಲ್ತಿರ್ದೆ ತೂಪ್ಯಾವೆ ದುರ್ಬಿನಿದಿದ್ದು ರವೀಂದ್ರಣ್ಣ ಉಲ್ಲಾರೆ ರವೀಂದ್ರಣ್ಣ ಇದ್ದೀರಾ ರವೀಂದ್ರಣ್ಣ ಹೋದ್ರಾ ಸೂಪರ್ ಸೂಪರ್ ಥ್ಯಾಂಕ್ ಯು. ಇದ್ದೀನಿ ಗೈಸ್ ಹೌದಾ ಥ್ಯಾಂಕ್ ಯು ಗೈಸ್. ಜಿತೇಶ್ ಬ್ರದರ್ ಒಂಜಿ ಬಾಕಿಲ್ ಬಾಡ್ಲ ಉಲ್ಲಾರತ ಪೋಯಾರ ಇರು ಹೀಗೂ ಉಂಟೆ ಅವು ಅರ್ಧ ಓದರ ಅಪ್ಪುಜಿ ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಗುಡ್ ನಮ್ಮ ಕಮೆಂಟ್ ಇತ್ತೆ ಪಾಸ್ ಆದಿ ಅಯ್ಯೋ ರಾತ್ರಿ 7ವರೆಗೆ ಒಂದು ತೂಲೆ ಜಗ್ಗಣ್ಣ ಸ್ಕ್ರೀನ್ ಅಯ್ಯೋ ದೇವರೇನೆ ಈರ್ದೆತ್ತನ ಸ್ಕ್ರೀನ್ ಶಾಟ್ ದಾದಿ ರವಿ ಬ್ರೋ ಬಲ್ಲೆ ಅವೇ ಪನಂದುಲು ಇಡ್ತು ಶಾಂತ ಯಾನತ್ತು ಮರ ಬೇತಕ್ಲು ಓ ದೇವರನೇ ಅಂದತಿ ಪಾಪಿದು ಓಕೆ ಓಕೆ ಬರ್ಪೆ ಪನೊಂದುಲ್ಲೇರು ರವೀಂದ್ರಣ್ಣ ತೂಲೆ ನಿಗಳು 3 ಜನ ಕಮೆಂಟ್ ಪಾಡೊಂದುಲ್ಲಾರು ಆಂಡ ಕುಡೊಂಜೇರ ಉಲ್ಲೇರವೆ ಏರಿಂದ ಗೊತ್ತಾಪ್ಷ ಭಾರಿ ಗೆಸ್ ಮಲ್ತೊಂದುಲ್ಲೇರು ಎನ್ನ ಲೈವ್ನ ಮಿನಿ ಕೊನೊಪ್ಪೆರ ಅಂದಿ ಎಕ್ಕಡ ಸುರು ಮಲ್ದೇರು ಸ್ಟಾರ್ಟಿಂಗ್ ನಿಜ ತೂದುಲ್ಲೇರು ಆಗ್ಲೇ ವಿನಿ ಎನ್ನ ಲೈವ್ ಬೋರ್ಡಿತ್ತಂಡ ಕೊನೊಪ್ಪೆರ ಮಲ್ಪಡ್ ಬೇಗ ವೈರಲ್ ಹಾಕೊಂಡಂದು ಓ ಈರ್ನ ರಡ್ಡ ಹಿಡಿಂಡತೆ ಆಯ್ತಾ ಮಂಡೆಡಿಚ್ಚಿ ಏರೇನಾ ಅಯ್ಯೋ ತುಷಾಂತ
ಅಮ್ಮ ಅದ ಇತ್ತ ಒಂಜಿ ಜಾಸ್ತಿ ಅನ್ಸುಗೆ ಇಪ್ಪಡು ಬಲೆ ನಲಿಪುಗ ತಕತ ಇದ್ದಿನ ಮೇರ್ ನಲಿಪರ ಬಿದ್ದರ್ದೇರು ಮರ ಕರ್ಮ. ಡಬಲ್ ಆ್ಯಕ್ಟಿಂಗ್ ತಾರೇನಾ ಅಂದು ಡಬಲ್ ಆ್ಯಕ್ಟಿಂಗ್ ಟ್ಯೂಬ್ಲೈಟ್ ಆಯರ್ ನಮ್ಮ ಮುದ್ದು ಮ್ಯಾಮ್ ಅಣ್ಣ ಇತ್ತ ಒಂಜಿ ಕುಡೊಂಜಿ ಜಾಸ್ತಿ ಉಂಡತ್ತಿ ಏಕಳ್ ನಾಲ್ ಇತ್ತಂಡು ಒಂಜಿ ಕುಡೊಂಜಿ ಜಾಸ್ತಿ ಅಂಡತ್ ಅವು ಎಂಚ ವೈರಲ್ ಲೈವ್ ಅಂಚ ಪನ್ಲೆ ವೈರಲ್ ಆವೊಂದುಂಡು ಎನ್ನ ಲೈವ್ ಐಕೆ ಪನ್ಪುನು ಬೇತಕಲ ವಿಷಯ ಪಾತ್ರ ಬರ್ಲಿ ಲೈವ್ ಉಡಿಂದು ಇತ್ತ ಒಂಜಿ ಎಕ್ಸ್ಟ್ರಾ ಉಲ್ಲೇರ ಅಂದ್ ಲೈವ್ಡು ಬೇತಕ್ಲನ ಲೈವ್ದ ವಿಷಯ ಅವಡು ಬೇತಕ್ಲನ ಲೈವ್ದ ಬಗ್ಗೆ ಒಂದು ಬೇತಕ್ಲನ ವಿಷಯ ಅವಡು ಪಾತ್ರ ಬರ್ಲಿ ಗೊತ್ತಾನೆ ದಾಯಿಗಿಂದ ಇರಗೆ ಗೊತ್ತಾಪುಂಡು ದಾಯಿಗಿಂದ ನಮ್ಮ ಲೈವ್ದ ಬಗ್ಗೆ ಮಾತ್ರ ಪಾತೆರೋಡು ಅತ್ತೆ ತುಷಾಂತ್ ಇರೆಗೆ ಗೊತ್ತಾಪುಂಡ ಜಗ್ಗಣ್ಣ ಇರೆಗೆ ಗೊತ್ತಾದಿಪ್ಪು ಇರ್ ಲೈವ್ ಮಲ್ತೊಂದು ಇತ್ತನಾರು ತುಷಾಂತ್ ಗೊತ್ತಿಪ್ಪು ಯಾನ್ ಎಕ್ಕಡ ಪಂದೆ ಮೂಜಿ ಲೈಕ್ ಕೊರಿಯ ಪಂತ ಅಂದಂತು ಪಂದಿತ್ತಾರೆ ಅಂದ ರವೀಂದ್ರಣ್ಣ ಪಾತರೆಗ್ ಬಲ್ಲಿಯ ಬಲ್ಲಿ ತಮಾಷೆ ಎತ್ಲ ಪಾತೆರೊಲಿ ನಮ್ಮ ಲೈವದ ಬಗ್ಗೆ ಎತ್ಲ ಪಾತೆರೊಲಿ ಈಗೂ ಉಂಟೆ ಎಸ್ ಈಗೂ ಉಂಟು ಅದಕ್ಕೆಲ್ಲ ನಾನು ಬೇರೆಯವರ ವಿಷಯ ಮಾತಾಡಲ್ಲ. ಲ್ಯಾಪ್ ಆನ್ ದೀತೆ ಅಂದ ಓಕೆ ಥ್ಯಾಂಕ್ ಯು ತುಷಾಂತ್ ಮಸ್ತ್ ಸಪೋರ್ಟ್ ಮಾಡ್ತಂದಲ್ಲಾರು ಥ್ಯಾಂಕ್ ಯು ರೇ ಗವೆ ಈರ್ನ ಲೈವ್ ಬರ ಆಯ್ಜಿಟಲ್ಲ ಎಂಕ್ ಸಪೋರ್ಟ್ ಮಾಡ್ತಂದಲ್ಲಾರು ಖುಷಿಯಾಣೆ ಸೂಪರ್ ಥ್ಯಾಂಕ್ ಯು ರವೀಂದ್ರ ಜಗ್ಗಣ್ಣ ಜೆತ್ತೆರ ಅಂತ ಆರೇನ ಬಂಡೇರ ಎಂಕ್ ಬೇಲೆ ಉಂಡಿಂತು ಜಗ್ಗಣ್ಣ ಅವರೇ ಕೂಕು ಜಗ್ಗಣ್ಣ ಇದ್ದೀರಾ? ಕೃಷ್ಣಣ್ಣ ಬಂದರು. ಕೃಷ್ಣಣ್ಣನ ಎಂಟ್ರಿ ಆಗಿದ್ದಿ ಮ್ಯೂಟ್ ದಾಯ ಮಾರೆ ಓಲಿಯ ಮ್ಯೂಟ್ ದೀತನ ಕೇನು ಜಾ ಮ್ಯೂಟ್ ದೀತುಜಿ ಮ್ಯೂಟ್ ಇಟ್ಟಿಲ್ಲ ತುಷಾಂತ್ ಮುದ್ದು ಪುಟ್ಟ ಹೇಳಿ ಇವರೇ ಕೃಷ್ಣಣ್ಣ ಲೈವ್ ಇಜ್ಜ ಮೂರ್ತಿ ಪನ್ನೊಂದುಲ್ಲೇರು ಕೃಷ್ಣ ಬ್ರೋ ಲೈವ್ ಇತ್ತು ಜಾ ಕೃಷ್ಣಣ್ಣ ಲೈವ್ ಮಲ್ತು ಜರ ಅಂದೆನ್ನ ಪ್ರಕಾರ ಅತ್ತೆ ಕೃಷ್ಣಣ್ಣ ಉಂಡು ಲೈವ್ ಇತ್ತಣ್ಣ ಆರು ಗಂಟೆಗೆ ಲೈವ್ ಇದೆ ನಮ್ಮದು ಕೃಷ್ಣಣ್ಣ ಅಂದು ಮತ್ತು 7ವರೆಗೆ ಇವರದು ತುಷಾಂತ್ ಅವ್ರದ್ದು ಮತ್ತು 7ವರೆಗೆ ಇನ್ನೊಬ್ರದ್ದಿತ್ತು ಅವ್ರು ಲೈವ್ ಮಾಡಲ್ಲ ಬಿಡಿ ಮಹೇಶ್ ಅಣ್ಣನ ಲೈವ್ ಇರಲ್ಲ 7ವರೆಗೆ ಇತ್ತೆ ಬಯ್ಯ ಗಾಜು ಗಂಟೆಗೆ ಶಾಸಕರ ಸಭೆ ಇದೆ ಹೌದಾ ಓಕೆ
ನಿಮ್ಮ ಮಂಡ್ಯದು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಬೇಗ ಕಮೆಂಟ್ ಹಾಕಿ. 5:15ಗೆ ಲೈವ್ ಎಂಡ್ ಆಗುತ್ತೆ. ನಿಮ್ಮದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ಬೇಗ ಕಮೆಂಟ್ ಹಾಕಿ. ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ. ಪೆಟ್ಟೆಲ್ಲ ಬರಲ್ಲ ಆಯ್ತಾ, ಪೆಟ್ಟೆಲ್ಲ ಇದ್ದರೆ ನನಗೆ ಅದಾಗೋದಿಲ್ಲ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಕೊನೆಗೆ ಚಹಾ ತಿಂಡಿ ಇದೆಯೇ? ಹೌದಾ, ಚಟ್ಟಂಬಡೆ ಚಹಾ ಇದೆ. ಹೌದು, ಚಟ್ಟಂಬಡೆ ಮತ್ತು ಚಹಾ ಇದೆ, ತಿಂಡಿ ಇದೆ. ಸೀದಾ ಇವರ ಕೃಷ್ಣನ ಮನೆಗೆ ಹೋದ್ರಾಯ್ತು. ಪೆಟ್ಟಿಲ್ಲ. ಹೌದಾ, ಮತ್ತೆ ನಾನು ವಾಪಸ್ ಬರ್ತೇನೆ. ಹಾಗೆಲ್ಲ ಇದ್ರೆ ಉಂಟಲ್ಲ, ನಾನು ನಿಲ್ಲಲ್ಲ, ವಾಪಸ್ ಬರ್ತೇನೆ. ನಾ ಬೇಗ ಬರ್ತೇನೆ, ಮುಂದೆ ಸೀಟ್ ಕೊಡಿ ಮಾರು. ಎಂತ ನೀವು ಬಸ್ಸಲ್ಲಿ ಹೋಗುದಾ? ಮುಂದೆ ಸೀಟ್ ಕೊಡಲಿಕ್ಕೆ. ಹೌದಾ ರವೀಂದ್ರ ಅಣ್ಣ, ನಿಮ್ಮದು ಇದುಂಟಲ್ಲ ರಿಕ್ಷಾ, ಪೂರ ಓದಬೇಕು. ಹೌದಾ, ಓಕೆ ಕೃಷ್ಣಣ್ಣ, ಓಕೆ ರವಿ ಅಣ್ಣ ಅಂತ ಕೃಷ್ಣಣ್ಣ. ಪೂರ ಓದುವ ಆಯ್ತಾ? ಓ ನಾನು ಅಭಿದಾಡ್ನು ಈರ್ದೂರ ಅಂದ ನಾಯಿ ಬೋಂಡ ಓಲ್ ಅವ್ರು ಮರಕ್ಕೆ ಕಟ್ಟಲೆ, ಮರಕ್ಕೆ ಕಟ್ಟಲೆ ರಗಾಳಿದ್ದು. ಮೂರ್ತಿ ಬ್ರೋ ಇನಿ 7:15 ಒಂಜಿ ಕರ್ಮ. ತುಷಾಂತ್ ಬ್ರೋ ಅಂತ ರವೀಂದ್ರಣ್ಣ. ಮುದ್ದು ಪುಟ್ಟ ದಾದ ಮುಂಡರ್ ಆಮೋ ದಾದ ಬಂಡ ಬೀಟ್ರೂಟ್ ಕಜ್ಜುಪ್ಪು ಒಕ್ಕ ತೌತೆ ಒಕ್ಕ ಎಂಚಿನ ಉಪ್ಪಡು. ರವಿ ಬ್ರೋ ಅಂತ ತುಷಾಂತ್. ಓಕೆ ತುಷಾಂತ್ ಬ್ರೋ, ಇರ ಸರಿಯಾತನ್ನೆಗ್ಲೈ ಅವ ಜಗ್ಗಂಡ ಅವಳು ಎಸ್ಕೇಪ್ ಆತೇರು. ನಾಯಿ ಪೋಂಡು ಮರಕ್ಕೆ ಕಟ್ಟಲೆ ರಗಾಳಿ ಪೂರ ಕಾಫಿ ಹಾಕಂತಲ್ಲಿ ರವೀಂದ್ರಣ್ಣ. ಅಂದೆ ಮುದ್ದು ಬಿಟ್ಟ ಅಂದು ಅಂದ ಅಂದ ಅಂತ ಅದೇ ವಿಷಯ. ಟೈಮ್ ಎಷ್ಟಾಯಿತು ಮಾರೆ ಹೇಳಿ? ಟೈಮು 5:23. 5 ಮುದ್ದು ಪುಟ್ಟಿ ಅತ್ತ ಪುಟ್ಟನ ಓಲ ಒಂಜಿ ಓಲ ಒಂಜಿ ತುಷಾಂತ್. ನಾಯಿ ಬೆರಿ ಪತ್ತು ಮುದ್ದು ಪುಟ್ಟ. ಓಕೆ ಓಕೆ, ನಾಯಿ ಬೆರಿ ಪತ್ತನ ನಾಯಿನ ಪಿರ ಬೆರಿ ಪತ್ತು. ಸ್ವಾಮಿ ದೇವ, ಸ್ವಾಮಿ ದೇವರೇ ಕಾಪುಲೆ ಇಲ್ಲ ಪೋಡೆ. ಓ ದೇವರೇ, ಕರೆಂಟ್ ಬಂದದ್ದೇ ಗೊತ್ತಾಗಿಲ್ಲ. 2 ಆವಂದು ಮತ್ತು ಆಪುಂಡು ಆಪುಂಡು ಕೃಷ್ಣಣ್ಣ. ಈ ರೆಂಚಿನ ಪಾತೇರು ಪಲ್ಲೆ. ನೀವೆಂತ ಮಾತಾಡೋದು? ನನ್ನಿಂದ ಆಗದ್ದೇನುಂಟು? ನನ್ನಿಂದ ಎಲ್ಲ ಕೆಲಸನ ಆಗುತ್ತೆ ಆಯಿತಾ? ಏನಲ್ಲ ಕಾಪುಲೆ ದೇವರ ಮಾತೆರಲ್ಲ ಕಾಪುಲೆ ಬನ್ನಿ ಆಂಡಿ ಎಪಿದಾಂಡಿ ಓ ನಿಕಲ್ಲಾಂಡೆ ಬೇಲೆ. ಹಾಂ
ಎಲ್ಲಿ ಹೋದ್ರಿ ಕಮೆಂಟ್ ಹಾಕಿ. ಮೂರ್ತಿವ್ರು ಆರು ಬಲ್ತುಂಡ ಬೊಕ ನಾಯಿನ ಆಡೋದು ಏರೆನಿ ನಾಯಿನ ಆಡುನು ಇರ್ನ ಅಜ್ಜೆರೆನು. ಏನಲ್ಲ ಚೂರು ಕಾಪಲೆ ಯಾವುದಾದೆ ಚೂರು ಕಾಪರ. ಚುಚೂರು ಕಾಪರ ದೇವರೆಗ್ಲ ಒಂದು ಟೈಮ್ ಬಿಡ್ಸ ಮಾತೆರ್ ನಡೆ ಪೋದು ಬರ. ಕಂತಾರ ಹಾಂ ಇನಿಕ್ ಏತು ದಿನಕ್ಕೂ ಏತು ದಿನಕ್ಕೂ ಅಂದ ದಿನಲ ಬೊಬ್ಬು ಜಾರ. ಹಾಂ ಹಾಂ ಓ ಅಂಚ ಫ್ರಿಜ್ ಇಡ್ದಿಂದ ಊರಿ ಅವು ತೆಳುವಾತೆ ಹಾಂ 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 ದಾದೆ ರವೀಂದ್ರ ಅಣ್ಣ ಮಂಡೆ ಬೊರ್ಪು ಬರ್ಪುನ್ 10 ಗಂಟೆಗೆ ಓಪನ್ ಬೇಗ ಇರ್ನ ಮಂಡೆ ನೋದು ದಿನಕ್ಕೆ ಹೆಂಚಿನ ತುಷಾತ್ ಓಯೆ ದೇವರ ಎನ್ನ ಸ್ಟೋರಿ ಪೂರ ಬಂದಲ್ಲರ. ಸಾರು ಖಾರ ಖಾರ ಉಂಡು ಎಂಟು ಓ ಸಾರದ ಕಥೆ ಒಂದುಂಡ ಇರ್ನ ಬೇತೇನೆ ಮಾರೆ. ಓಕೆ ಮೆಲ್ಲನೆ ಪೋಪ ಜಾರುಂಡ ಅನ್ನಕ್ಕೆ ಫೋನ್ ಅನ್ಪುಗ. ಬರ್ಸೊಂಡ ಅಂಚಿ ಬರ್ಸೊಂಡೆ ಕೃಷ್ಣಣ್ಣ ರವೀಂದ್ರಣ್ಣ ತುಷಾಂತ್ ಪೋದು ಜೆತ್ತು ನನ್ನ ಸುದ್ದಿಜ್ಜಿ ಒಂಜಿಲ ಮನಿ ಪೂಜ. ಬೊಕ್ಕ ಕತ್ತೆ ಬಿರಿ ಬತ್ತು ಅಂದ ಸುಶಾಂತ್ ಕತ್ತೆ ಪುರ ಇಜ್ಜತೆ ಕತ್ತೆ ಇಜ್ಜತೆ ಅಂಚುಂಡ ಜಾರಂಡ ಮಲ್ಲ ಗುಜ್ಜೆ ಬುರ್ಲೆಕ್ಕ ಮೂಲು ಬೆರಿಟ್ಟು ಬರ್ಸ ಬರೋದುಂಡ ಎಂಚಿನ ಐದುವರೆ ಆಯಿತು. ಟಾಟಾ ಪಿದಣ್ಯ ಕೃಷ್ಣಣ್ಣ ಪಿದಡಿಯಾರ ಟಾಟಾ ಟಾಟಾ ಕೃಷ್ಣಣ್ಣ ಇನ್ನೆಲ್ಲ ಟೈಮ್ ಆ್ಯಂಡ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 5:30 ಅವನು ಬರ್ತಾನೆ 5:30 ಆ್ಯಂಡ್ ಇತ್ತಾಯ್ತು ಶಾಂತ ಶುರು ಮಾಡಿಬಿಡ್ತದೆ ಎಂಡು ಬೊಡ್ಚಿ ಅದೇ ತುಶಾಂತ್ ಇರು ಪನ್ನೊಂದು ದುಂಬಿ ಆನೆ ಬಂಡದ್ದು ಅಂದಿ ಆನ್ ಬೀಚ್ಗೆ ಪೋಯರುಂಡು ಬೀಚಿಗ ಹಾಂ ಗೊತ್ತಾಂಡು
ಕೃಷ್ಣಣ್ಣ ಅಂಚ ಪಂಡ ಬೆಗಾಡ್ದು ಮುರ್ಕುದೆಂದ. ಓಕೆ ಓಕೆ ಬೆಗದ್ದು ನಿಂದ ಅಂಚ ಅಂಚ ವಿಷಯ ಇರೆಗ್ ಬೆಗತ್ತದ ಬರ್ಸ ಬತ್ತ ನಿಂದು ಗೊತ್ತಾನ ಅಂಚ ಪಂಡ ಹೆಂಚಿನಿ ಕೃಷ್ಣಣ್ಣ ರವೀಂದ್ರಣ್ಣ ಬೋಲ್ ಮಾಯ ಆಗ್ಯಾರ. ಇರೇನು ಲೈವ್ ಎಂಡ್ ಮಲ್ತಾರಡ ಮರಕ್ಕೆ ಕಟ್ಟದು ಪಾಡು ಅಂಚ ಪಂಡ ಎಂಚ ಯಪ್ಪ ದೇವರನೆ ಹೈಡ್ ಪೂರಕ್ಕೆ ಅಲ್ಲವೇ ಪಾಪಿ ಬೊಕ್ಕ ಒಂಜಿ ಕ್ವಶನ್ ಪಾಡ್ಲಿ ಲೆಪ್ಪನ ಗೆಜ್ಜ ಅಂಚ ಪಂಡ ಪಂಡರತ್ತ ಇರು ಇಜ್ಜಾವತು ಶಾಂತಗು ಮನ್ನಿ ಸಂತೆವನ ಏರೇರು ಆನ್ಸರ್ ಮಾಡ್ಕೊಂಡು ದಾಲೆಜ್ಜಿ ಕೃಷ್ಣನ್ ಅವು ಬೇರೆ ವಿಷಯ, ಅದು ಬೇರೆ ವಿಷಯ ಆಯಿತಾ. ನಿಮಗೆ ಗೊತ್ತಿಲ್ಲ, ಅದು ನಿಮಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಮಾತ್ರ ಗೊತ್ತು. ಚಾರ್ಜಿದು ಓಡತಾ ಗುಜ್ಜೆ ಬೂರುವೈನಿ ಗುಜ್ಜೆದ ಮರಾಠಿ ಇಪ್ಪತ್ತೆ ಬೂರುಂಡ ಇರೆ ಗುಜ್ಜೆ ಕೊರ್ಕಾವೆ ಗುಜ್ಜೆ ಬೂರುಂಡ ಗುಜ್ಜೆ ಕೊರ್ಕ ಕೂ ಯಾನ್ ನೇಲೊಂದಿಲ್ಲ ಮೂಲ ಇರೆಗ್ ಬಲ್ವ ನೀರು ನೇಲರ ತುಷಾಂತ್ ಯಪ್ಪ ದೇವರನ ನಾನು ಲೈವ್ಗೂ ಕೋಡೆಲ್ಲ ಪೋತು ಚಂದ ತುಷಾಂತನತೆ. ಓಕೆ ಟಾಟಾ ಮುದ್ದು ಪುಟ್ಟ. ಓಕೆ ಓಕೆ ಕೃಷ್ಣಣ್ಣ ಮೆಲ್ಲ ಪೋಲೆ ಜಾರುಂಡು ಬರ್ಸ ಇಜ್ಜಿ 70 ಉಂಡತ ಚಾರ್ಜ್ 77 ಉಂಡಿ ರವೀಂದ್ರಣ್ಣ ಬೊಕ್ಕ ಬಲೆ ಮುದ್ದು ಪುಟ್ಟ. ಓಕೆ ಓಕೆ ಬೊಕ್ಕ ಬರ್ಪ ಗುಜ್ಜತ್ ಬೆಲಕಾಯಿ ಬೂರು ಬೆಲಕಾಯಿ ಬೂರುಂಡು ಗೊತ್ತಾಂಡೆ ಗುಜ್ಜತ್ ಬೆಲಕಾಯಿ ಬೂರುಂಡು. ಓ ಅಂತ ಹೇಳಿದ್ದಾರೆ. ಓ ಇದ್ಯಾರು ಮಧು ಅವ್ರು ಬಂದತ್ತ ರವೀಂದ್ರಣ್ಣ ಇನ್ನೂ ಎಂಡ್ ಆಗಿಲ್ವಾ? ಇಲ್ಲ, ಈಗ ಎಂಡ್ ಮಾಡುದಂತ ಹೊರಟೆ. ಅದು ಇವರಿದ್ದಾರಲ್ಲ ಯಾರು ತುಷಾಂತ್ ಎಂಡ್ ಮಾಡಿದರೆ ಮರಕ್ಕೆ ಕಟ್ಟಿ ಹಾಕ್ತೇನೆ ಅಂತ ಹೇಳಿದ್ರು. ಕ್ಯಾಮರಾ ಆನ್ ಮಾಡಿ ಎಂತಕ್ಕೆ ಬೇಡ ಕ್ಯಾಮರಾ ಅದು ನೋಡಿದ್ದೆ ಜಾಗನೇ ನೋಡಲಿಕ್ಕೆ ಆಯಿತಾ. ಕ್ಯಾಮರಾ ಆನ್ ಮಾಡಿ ಪ್ಲೀಸ್. ಮಂಡಿ ಕೊಡ್ಬೇಕು ಆನ್ ಮಾಡಿದೆ ನೋಡಿ, ಕಾಣ್ತದ ಆಕಾಶ. ಆನ್ ಮಾಡಿದೆ ನೋಡಿ. ಎಂಡ್ ಮಾಡೋದಕ್ಕೆ ಬಿಡಲ್ಲ ನಾನು. ನೀವೆಂತ ನೀವು ಎಂಡ್ ಮಾಡೋಕ್ಕೆ ಬಿಡೋದು? ನನ್ನ ಲೈವ್ ನಾನು ಎಂಡ್ ಮಾಡುತ್ತು ಗೊತ್ತಾ? ಎಲ್ಲಿ ಹೋಗ್ತಾ ಇದ್ದೀಯಾ? ನಾನು ಮನೆಗೆ ಹೋಗ್ತಾ ಇದ್ದೇನೆ, ರೋಡಲ್ಲಿ ಹೋಗ್ತಾ ಇದ್ದೇನೆ. ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ. ವಾವ್, ಸೂಪರ್ ಪ್ಲೇಸ್. ಎಂತ ಸೂಪರ್ ಪ್ಲೇಸ್! ಇಲ್ಲಿ ಮರ ಎಲ್ಲ ನೋಡಿದ್ರೆ ಉಂಟಲ್ಲ ನನಗೇನು ಹೆದರಿಕೆ ಆಗ್ತದೆ. ನಿಮಗೆ ಹೆದರಿಕೆ ಆಗೋದಿಲ್ವಾ? ನೋಡಿ, ಸೂಪರ್ ಪ್ಲೇಸ್ ಅಂತೆ. ನನಗೆ ಇಷ್ಟ. ಹೌದಾ? ನಿಮ್ಮನ್ನಾಗಾದರೆ ಇಲ್ಲಿಗೇನೆ ಕರ್ಕೊಂಡು ಬರುವ.
ಇಲ್ಲಿ ಒಂದು ನಿಮಗೆ ಮನೆ ಮಾಡಿ ಇಲ್ಲೇ ಕುತ್ಕೊಳಿಸುವ ಆಯಿತಾ. ಕಾಡಲ್ಲಿ ಒಂದು ನಿಮಗೆ ಮನೆ ಕಟ್ಟುವ. ಇದು ನೋಡಿ ಹಗ್ಗ, ಯಾರಿಗೆ ಬೇಕು ಹಗ್ಗ. ಎಂಡ್ ಮಾಡಿದರೆ ಅವರನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕೋದು. ಹೌದಾ, ಹೇಗೆ ಇರಬೇಕು ಪ್ಲೇಸ್, ಹೌದಾ, ಹೀಗೆಲ್ಲ ಇರಬೇಕು ಗುಡ್ಡೆಗಳು ಅಲ್ವಾ. ನೇತಾಡು ಹಾಗೆ ಓಡ್ಕೊಂಡು ಎಂತ ನೇತಾಡು, ನಾನೆಂತ ಮಂಗನ ನೇತಾಡು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಯಾರಿಲ್ಲ ಮಾರೆ, ಎಲ್ಲ ಹೋಗಿದ್ದಾರೆ ಗೋವಿಂದ. ಚಂದ ಉಂಟು ಮಾರೈತಿ, ಹೌದಾ, ಚಂದ ಉಂಟಾ. ಮಂಗನೇ ನೀನು, ಮಂಗನ. ಎಲ್ಲ ಉಂಟು, ನೀರು ಬೀಳ್ತಾವ. ವಾವ್, ಕೆಸು ಉಂಟಲ್ಲ, ಕೆಸು ಅದೆಲ್ಲ ಇಲ್ಲಿ ಇರ್ತದೆ ನೋಡಿ, ಹಸಿರಾಗಿ. ಸೂಪರ್, ಥ್ಯಾಂಕ್ ಯು. ಕೆಸುವಿನ ಎಲೆ. ಮುಖ ತೊಳ್ಕೊ ನೀರಿನಲ್ಲಿ, ಇನ್ನು ಮನೆಗೆ ಹೋಗಿ ಮುಖನೇ ತೊಳ್ಕೊಳ್ತಾ ಇತ್ತು. ಎಲ್ಲಿ ಹೋದ್ರಿ ಇವರೆಲ್ಲ ನಾಪತ್ತೆ ಆದ್ರು. ಹಕ್ಕಿ ನೋಡಿ ಅಂತೂ ಚಿವ್ ಚಿವ್ ಅಂತ ಹೇಳ್ತಿದ್ದೆ. ಹಕ್ಕಿ ಚಿವ್ ಚಿವ್ ಚಿವ್. ಹುಷಾರು, ಬಿದ್ದು ಬಿಟ್ಟಿಯಾ? ಇಲ್ಲಲ್ಲ, ಹಾಗೆಲ್ಲ ಬೀಳಲ್ಲ. ಇಲ್ಲಿ ಹಕ್ಕಿ ಉಂಟು ನೋಡಿ, ಹಕ್ಕಿ ಚಿವ್. ಹಕ್ಕಿ ಅಲ್ಲ ಮಾರ, ಅಳಿಲು, ಸಾರಿ, ಅಳಿಲು ಉಂಟಲ್ಲ, ಚಿವ್ ಚಿವ್ ಅಂತ ಹೇಳ್ತದೆ. ನೀನು ಅನ್ಬೇಡ ಚಿವ್ ಚಿವ್ ಅಂತ. ಓಕೆ, ಫೋನು ದೀಪ ಚೆಕ್ಕಿಂಗ್ ಪಿದಣ್ಣ ತುಷಾಂತ್ ಇರ್ಪಿದಣ್ಣ ಅಂಚನೆ ಅಲ್ಲ ಪಿದಡ. ಮನೆ ಇನ್ನೂ ಎಷ್ಟು ದೂರ ಉಂಟು? ಇನ್ನೂ ಒಂದು 10 ನಿಮಿಷ ಉಂಟು ಅಷ್ಟೆ, 10 ನಿಮಿಷ ಇದೆ. ಇದು ನೋಡಿ, ಇದು ನೀವು ನೋಡಿಲ್ಲಲ್ಲ, ನೋಡಿ ನೀರೆಲ್ಲ ಇರ್ತದೆ ಇಲ್ಲಿ. ನಾನು ಮನೆಗೆ ಹೋಗುವ ದಾರಿಯಲ್ಲಿ ನೀರು ಇರುತ್ತೆ, ಮೀನಿರುತ್ತೆ. ತುಷಾಂತ್ ಎಂಡ್ ಮಾಡುದಾ? ಮಧು ಹೇಳಿ. ಅಯ್ಯೋ, ಎಂತಾಯಿತು ಮಧು, ಏನಾಯಿತು? ಒಂದ್ಸರಿ ಅದರಲ್ಲಿ ಬಿದ್ದು ಹೇಳು. ಯಾಕೆ? ತಿಂದದ್ದು ಜಾಸ್ತಿ ಆಗಿದಂತ. ಎಲ್ಲರೂ ಹೋದ್ರು ಮಾರ್ರೆ, ಎಲ್ಲ ನಾಪತ್ತೆ. ಹೌದಾ, ನಗಿ ನಿಮಗೆ ನನ್ನ ನೋಡಿದರೆ ಎಂತ ಅನಿಸ್ತದಂತ ಗೊತ್ತಾಗ್ತಾ ಇಲ್ಲ. ನಾ ಇದ್ದೀನಿ, ವೆಯ್ಟ್, ನೀವಿದ್ದೀರಾ? ಇಲ್ಲಿ ನೋಡಿ, ಇದು ನೀರು ಆಯಿತಾ, ನೀವು ನೀರು ನೋಡಿಲ್ಲಲ್ಲ, ನೀರು ಇದು. ನೀರಂದರೆ ಹಾಗೆ ಇರ್ತದೆ. ಹಾಂ, ನೀರು ಹೌದು, ನೀರು ನೋಡಿಲ್ಲಲ್ಲ ನೀವು, ನೀರೆಲ್ಲ ಆ ಥರ ಇರ್ತದೆ ಆಯಿತಾ. ಓ ಹೌದು, ಈ ಥರ ಎಲ್ಲ ತೋಟ ಎಲ್ಲ ಇರ್ತದೆ. ಹೊಸ ವಿಷಯ. ನೀರು ನೋಡಿಲ್ಲದವರು ನೀರು ನೋಡಿದ್ರಲ್ಲ. ಹಕ್ಕಿ ಅಲ್ಲ, ಅದು ಅಳಿಲು ಕೂಗಿದೆ. ಹೌದು ಮಾರ್ರೆ, ನನಗೆ ಹೀಗೆ ಗೊತ್ತಾಯಿತು. ನಾನು ಅದು ಹೇಳಿದಲ್ಲ, ಹಕ್ಕಿ ಅಲ್ಲ ಅಳಿಲು ಅಂತ. ಹಾವು ಇರಲ್ವಾ? ಹಾವು ಇರುತ್ತೆ,
ಕಡಿಮೆ ಆಯಿತಾ, ಇರುತ್ತೆ, ಹಾವು ಜಾಸ್ತಿ ಇರಲ್ಲ. ಹಾವಾದರೂ ಆಗ್ಬೋದು, ಮನುಷ್ಯರಲ್ಲ ಆಯಿತು. ಅಯ್ಯೋ, ಎಂತ ಸೋಂಡಿ ಪಾಂಡಿ ಅಲ್ಲೆಲ್ಲ ನಗ್ತಾ ಇದ್ದೀಯಾ ಅಂದರೆ ಗೊತ್ತಾಗಿಲ್ಲ, ಏನು ಹೇಳಿದ್ರಿ? ಮದು, ನವಿಲುಂಟು ನೋಡಿ, ನವಿಲು ಕೂಗ್ತಾ ಇದೆ. ಸೊಪ್ಪು ಎಲ್ಲಿ ನಿಮ್ಮ ಮನೆ? ಇನ್ನೂ ಹೋಗ್ಲಿಕ್ಕೆ ಉಂಟು. ನಾನು ಇದು ವಿಡಿಯೋ ಆಫ್ ಮಾಡ್ತೀನಿ ಆಯಿತಾ. ವಿಡಿಯೋ ಆಫ್ ಮಾಡಿದೆ. ದೇವರೇನೆ, ಕೈ ನೋವು ಬಂತು. ನವಿಲಲ್ಲ, ಅದು ನಾಯಿ ಮಾರೈತಿ. ಇಲ್ಲ, ಅದು ನವಿಲು ಮಾರ. ನಿಮ್ಮ ಕಿವಿಗೆ ಎಂತ ಆಗಿದೆ? ನವಿಲು ಹೋಗುದು ಹೇಗೆ ಅಂತ ಗೊತ್ತಿಲ್ವಾ? ನಾಯಿ ಬೌ ಹೇಳುತ್ತೆ. ಕೈ ತೆಗೆದು ಬಾಡಿಗೆ ಇಡು. ಓಕೆ ತುಷಾಂತ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟೊತ್ತು ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಕಾಕ ಅನ್ನುತ್ತಾ? ಕಾಕ ಹೇಳ್ತಾ ಇಲ್ಲ, ಅದು ಅದರ ಭಾಷೆಯಲ್ಲಿ ಕೂಗ್ತಾ ಇದೆ. ನನಗೆ ಹೇಳೋಕ್ಕೆ ಬರಲ್ಲ, ಆಯ್ತು, ಅದರ ಭಾಷೆ ಬರಲ್ಲ. ಮದು, ಏನು ತಿಂದ್ರಿ? ಚಾದೊಟ್ಟಿಗೆ ಏನು ತಿಂದ್ರಿ? ಲೈಕ್ ಕೊಡಿ ಫ್ರೆಂಡ್ಸ್, ಸೈಡಲ್ಲಿದ್ದವರು, ಹಾಗೆ ಕಮೆಂಟ್ ಮಾಡಿ. ಸರಿ, ಹಾಗಾದರೆ ಮದು ಲೈವ್ ಎಂಡ್ ಮಾಡಲಾ? ನಾಳೆ ಸಿಗುವನಾ ಮಧು ಅವರೇ? ಇದ್ದೀರಾ? ಒಂದು ಕಮೆಂಟ್ ಹಾಕಿ. ನಕ್ಕೂರು ಎಂತನ ತುಷಾಂತ್? ಎಂಡ್ ಮಾಡಬೇಕಾ? ಯಾರಾದರೂ ಕಮೆಂಟ್ ಹಾಕಿ. ಎಲ್ಲ ಹೋದ್ರಾ? ಒಂದು ಬಾಯಿ ಕೂಡ ಹೇಳಲಿಲ್ಲ, ಪಾಪಿಗಳು. ಯಾರು ಇಲ್ಲಲ್ಲ? ಇದ್ದೀರಾ ಯಾರಾದರೂ? ಓಕೆ ತುಷಾಂತ್, ಬಾಯ್. ಮಧು ಇದ್ದರೆ ನಿಮಗೂ ಕೂಡ ಬಾಯ್. ಆಮೇಲೆ ರವೀಂದ್ರ ಅಣ್ಣ, ಕೃಷ್ಣಣ್ಣ, ಬಾಯ್. ಹೈಡಲ್ಲಿದ್ದು ಇಷ್ಟೊತ್ತು ಸಪೋರ್ಟ್ ಮಾಡಿದಂಥ ಎಲ್ಲ ಜನರಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾಳೆ ಲೈವಲ್ಲಿ ಮತ್ತೆ ಸಿಗೋಣ. ಟಾಟಾ, ಶುಭರಾತ್ರಿ ನಿಮಗೆ ಆಯಿತಾ.